Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ಹಲೋ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೇರ್ಸ್ನಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಎಡ್ಡಿ ಯುಗಾರಂಭ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಚರ್ಚೆಗೆ ತೆಗೆದುಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ರಾಜ್ಯದಾದ್ಯಂತ ಚರ್ಚೆಗೆ ಈಡಾಗಿರ್ತಕ್ಕಂಥ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಯಡಿಯೂರಪ್ಪನವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಅದು ಯುಗಾದಿಯ ಗಿಫ್ಟ್ ಅಥವಾ ಕೊಡುಗೆ ಅಂತಕ್ಕಂಥದ್ದು ಹೈಕಮಾಂಡ್ನಿಂದ ಅವರಿಗೆ ನೇಮಕ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದೆ ಮಾಡುವ ವಿಚಾರಗಳು ಅಥವಾ ಹಿಂದೆ ಕಳೆದ ಘಟನೆಗಳು ಅಥವಾ ಅದಕ್ಕೆ ಪೂರಕವಾದ ವಾತಾವರಣ, ಹೀಗೆ ವೈಯಕ್ತಿಕವಾಗಿ ಯಡಿಯೂರಪ್ಪನವರ ಬಗ್ಗೆ ಮಾತನಾಡುವುದಾದರೆ ಮತ್ತು ಪಕ್ಷ ಸಂಘಟನೆ ಮತ್ತು ವಿವಿಧ ರೀತಿಯ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥ ಎಡ್ಡಿ ಯುಗಾರಂಭ ವಿಶೇಷ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ಪರವಾಗಿ ಅಥವಾ ಬಿಜೆಪಿಯ ಪರವಾಗಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ ಮತ್ತು ವಿಶೇಷವಾದಂಥ ಚರ್ಚೆಗಳು ಕೂಡ ಮಾಡಲಿಕ್ಕಿದ್ದಾರೆ. ರತ್ನಾಕರ್ ಮಟ್ಟಾರು ಅವರು ಅವರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ನಾವು ಇವತ್ತಿನ ಒಂದು ಬೆಳವಣಿಗೆಯನ್ನು, ಯಡಿಯೂರಪ್ಪನವರು ಏನು 4ನೇ ಬಾರಿ ಸತತ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ನೇಮಕಗೊಳ್ತಾ ಇದ್ದಾರೆ, ಇದು ಬಿಜೆಪಿ ವಲಯದಲ್ಲಿ ಎಷ್ಟು ಸೂಕ್ತವಾದಂಥ ಪ್ರತಿಫಲನವನ್ನು ಮುಂದಿನ ದಿನಗಳಲ್ಲಿ ಕೊಡ್ತದೆ ಅಂತಕ್ಕಂಥದ್ದು, ಎಷ್ಟು ಮತ್ತೆ ಸಂಘಟನೆಯನ್ನು ಕಟ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು, ಅಥವಾ ಮುಂದಿನ ದಿನಗಳಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಒಲವು ನೀಡುತ್ತದೆ ಅಥವಾ ಫಲಿತಾಂಶಕ್ಕೆ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು, ಈ ಎಲ್ಲ ವಿಚಾರಗಳ ಪರವಾಗಿ ಒಂದು ನೋಡುವುದಾದರೆ, ಇನ್ನೊಂದು ಭಾಗದಿಂದ ವೈಯಕ್ತಿಕವಾಗಿ ಏನು ಯಡಿಯೂರಪ್ಪನವರು ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಬಂದರು, ಅವರ ಅನುಭವಗಳಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಏರುಪೇರಾದ ಘಟನೆಗಳ ಕುರಿತಂತೆ ಕೂಡ ಮಾತನಾಡ್ಬೋದು. ಹಾಗೆ ಇನ್ನೊಂದು ದೃಷ್ಟಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನು ಯಡಿಯೂರಪ್ಪನವರು ಯಾವ ರೀತಿಯಾದಂಥ ಸಂಚಲನವನ್ನು ಉಂಟು ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ, ಈ 3 ವಿಭಾಗದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಸರ್, ಮೊದಲಿಗೆ ಇವತ್ತು ತಾವು ಯಡಿಯೂರಪ್ಪನವರು ಏನು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ, ಹೈಕಮಾಂಡ್ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕಕ್ಕೆ ಮತ್ತೆ ಯಡಿಯೂರಪ್ಪನವರನ್ನ ನೇಮಿಸಿದೆ. ಇದು ಕೇಂದ್ರದಲ್ಲಿ ತೊಂದರೆಯನ್ನು ತಪ್ಪಿಸಲಿಕ್ಕೆ, ಮುಂದೆ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಪಾತ್ರವನ್ನು ವಹಿಸುವುದನ್ನು ತಡೆಗಟ್ಟಲಿಕ್ಕೆ ಹಿನ್ನೆಲೆಯಿಂದ ಈ ತಂತ್ರವನ್ನು ಹೆಣೆದಿದ್ದಾರೆಯೇ ಅಥವಾ ಮನಸ್ಪೂರ್ವಕವಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅಂತಕ್ಕಂಥದ್ದು? ಯಾವುದೇ ತಂತ್ರಗಳಿಂದಾಗಿ ಅಥವಾ ಅದಕ್ಕೋಸ್ಕರವಾಗಿ ಯಡಿಯೂರಪ್ಪನ ನೇಮಕಾತಿ ಅಧ್ಯಕ್ಷರಾಗಿ ಆಗಿಲ್ಲ. ಯಾಕೆಂದರೆ ಇವತ್ತು ನೋಡಿ, ಕೇಂದ್ರ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರಿಗೆ ಕರ್ನಾಟಕದಲ್ಲಿ 3 ಜನ ಮಂತ್ರಿಗಳಾದರೂ ಯಡಿಯೂರಪ್ಪನವರು ವಂಚಿತರಾದರು. ಮುಂದಿನ ದಿನಗಳಲ್ಲಿ ಅವರು ಒಂದೊಂದೇ ಕೇಸ್ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರಕ್ಕೆ ಮಂತ್ರಿಯಾಗುವ ಅವಕಾಶಗಳು ಇದ್ದು ಖಂಡಿತ. ಆದರೆ ಆ ಹೊತ್ತಿನಲ್ಲಿ ಯಡಿಯೂರಪ್ಪನವರ ಮೇಲೆ ಕೆಲವೊಂದು ಪ್ರಕರಣಗಳು ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದಿದ್ದರಿಂದಾಗಿ ಅಥವಾ ಆ ಪ್ರಕರಣಗಳು ತನಿಖೆಗೆ ಬಾಕಿ ಇದ್ದುದರಿಂದಾಗಿ ನೀವು ಪ್ರಕರಣ ಮುಕ್ತರಾದ ನಂತರ ನೇರವಾಗಿ ತಮ್ಮನ್ನು ಕ್ಯಾಬಿನೆಟ್ಗೆ ತೆಗೊಳ್ಳುವುದಾಗಿ ಆಗ ನರೇಂದ್ರ ಮೋದಿಯವರೇ ಅವರಿಗೆ ಆಶ್ವಾಸನೆ ಕೊಟ್ಟು ಅದೇ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಮಾಡಬಹುದಿತ್ತು. ಆದರೆ ರಾಜ್ಯಕ್ಕೆ ಕಳಿಸ್ತಕ್ಕಂಥ ಇವತ್ತು ಅವರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಾರೆ. ಖಂಡಿತವಾಗಿ ರಾಜ್ಯಕ್ಕೆ ವರಿಷ್ಠರವರನ್ನು ಕಳಿಸ್ತಾ ಇಲ್ಲ. ಯಡಿಯೂರಪ್ಪನವರು ಈ ರಾಜ್ಯದ ಒಂದು ಉಸ್ತುವಾರಿಯನ್ನು ಅಥವಾ ರಾಜ್ಯದ ಅಧ್ಯಕ್ಷತೆಯನ್ನು ತನಗೆ ಕೊಡಬೇಕಂತ ಸಿಗಬೇಕಂತ ಹೇಳಿ ಅವರು ಹಲವು ದಿನಗಳಿಂದ ಅವರ ಅಧ್ಯಕ್ಷತೆ ವಹಿಸಿಕೊಳ್ಳಿಕ್ಕೆ ಅವರ ತಮ್ಮ ಬಹಿರಂಗವಾಗಿ ಅದನ್ನು ಅವರು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನವರ ಇಚ್ಛೆ ಏನಂದರೆ, ಮುಂದೆ ಈ ರಾಜ್ಯದಲ್ಲಿ ಒಬ್ಬ ಮಾಸ್ ಲೀಡರ್ ಅಂದರೆ ಕರ್ನಾಟಕದಲ್ಲಿ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಒಬ್ಬ ಮಾಸ್ ಲೀಡರ್ ಇವತ್ತು ಯಡಿಯೂರಪ್ಪನವರು ಮಾತ್ರ ಅಲ್ಲ. ಇದು ಆಯಾ ಕಾಲಘಟ್ಟದಲ್ಲಿ ಆದಂಥ ಬೆಳವಣಿಗೆಯನ್ನು ಮುಂದಿಟ್ಕೊಂಡು ಈ ನಿರೀಕ್ಷೆಯನ್ನು ಪಡ್ತಾ ಇದ್ದೀರಾ? ಆ ನಿರೀಕ್ಷೆ ಹಾಗೇ ಇದೆಯಾ ಅಂತಕ್ಕಂಥದ್ದು? ಎಲ್ಲ ಕಾರಣಗಳು ಇರ್ತವೆ. ಒಬ್ಬರನ್ನ ರಾಜ್ಯದ ಅಧ್ಯಕ್ಷರ ನೇಮಕ ಮಾಡೋ ಹೊತ್ತಿಗೆ ಎಲ್ಲ ಕಾನ್ಸಿಕ್ವೆನ್ಸಸ್ ಅನ್ನು ನಾವು, ಯಾಕೆಂದ್ರೆ ಅವತ್ತು ಮುಖ್ಯಮಂತ್ರಿ ಆದಾಗ ಅವರ ಸ್ಥಿತಿ, ಅವರ ಆವತ್ತಿನ ಸ್ಥಿತಿಗೆ ಸಾಕಷ್ಟು ಪೂರಕವಾದಂಥ ಅಂಶಗಳಿದ್ದು, ಅದೇ ಅಂಶಗಳು ಇವತ್ತು ಕೂಡ ಇದೆ ಅಂತಕ್ಕಂಥ. ಇವತ್ತು ಅದಕ್ಕಿಂತಲೂ ಒಳ್ಳೆಯ ವಾತಾವರಣ, ಒಳ್ಳೆಯ ಪೂರಕವಾದ ಅಂಶಗಳು ಖಂಡಿತವಾಗಿ ಈ ರಾಜ್ಯದಲ್ಲಿ ಇದೆ. ಉದಾಹರಣೆಗೆ ಈಗ 2004ರ ಚುನಾವಣೆ ನಡೆದಾಗ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಆಗಲೂ ಭಾರತೀಯ ಜನತಾ ಪಕ್ಷಕ್ಕೆ ಸಾಕಷ್ಟು ಸ್ಥಾನಗಳು ಬಂದಿದ್ದು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು, ಆನಂತರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿಯವರು ಕೊಟ್ಟ ಆಶ್ವಾಸನೆಯನ್ನು ಮುರಿದು ಒಂದು ವಾರದೊಳಗೆ ಯಡಿಯೂರಪ್ಪನ ಸರ್ಕಾರವನ್ನು ಬೆಂಬಲವನ್ನು ವಾಪಸ್ ತಗೊಂಡ್ರು. ಇದೇ ಕಾರಣವನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ಯಡಿಯೂರಪ್ಪನವರು ಹೋರಾಟವನ್ನು ನಡೆಸಿದರು.
ಪ್ರಥಮ ಬಾರಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಬಾಗಿಲು ಸರ್ಕಾರ ಮಾಡುವಂಥ ಅವಕಾಶ ಬಾಗಿಲು ತೆರೆಯಿತು ಅಂತ ಹೇಳಿದರೆ ಯಡಿಯೂರಪ್ಪನವರು ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂಥ ಇದು ರಾಜ್ಯದಲ್ಲಿ ಒಂದು ಉತ್ತಮ ಆಡಳಿತವನ್ನು ಸುಮಾರು ಮೂರುವರೆ ವರ್ಷಗಳ ಕಾಲ ಆಡಳಿತವನ್ನು ಕೊಟ್ಟಿದ್ದಾರೆ. ಆನಂತರದ ಬೆಳವಣಿಗೆಗಳಿಂದಾಗಿ ಪಕ್ಷದಲ್ಲಿ ನಡೆದಂಥ ಬೆಳವಣಿಗೆಗಳು ಅಥವಾ ಇತರ ಕಾರಣಗಳಿಂದಾಗಿ 2013ರಲ್ಲಿ ನಾವು ಅಧಿಕಾರ ವಂಚಿತರಾಗಿದ್ದೀವಿ. ಅಲ್ಲ, ಈಗಲೂ ಕೂಡ BJPಯಲ್ಲಿ 50%ಕ್ಕಿಂತ ಹೆಚ್ಚು ಜನ ಅದನ್ನು ಒಪ್ಕೊಳ್ಳಿಕ್ಕೆ ಮಾನಸಿಕವಾಗಿ ತಯಾರಿಲ್ಲ ಅಂತಕ್ಕಂಥದ್ದು ಒಂದು ಸುದ್ದಿ. ಇದು ಖಂಡಿತ ಸರಿಯಲ್ಲ. ನಿನ್ನೆ ಸನ್ಮಾನ್ಯ ಯಡಿಯೂರಪ್ಪನವರು ಡೆಲ್ಲಿಯಿಂದ ಬಂದಾಗ BJPಯಲ್ಲಿ ಈಗಲೂ ಸಹ ಒಂದು KJP ಇದೆ ಒಳಗಡೆ ಅಂತಕ್ಕಂಥ ಮಾತು. ಖಂಡಿತ KJP ಎಂಬುದು ಅದು ಮುಗಿದ ಅಧ್ಯಾಯ, ಅದು ಯಾವ ಕಾರಣಕ್ಕೂ ಇಲ್ಲ. ಅಲ್ಲ, ಮೇಲ್ನೋಟಕ್ಕೆ ಬಾಹ್ಯವಾಗಿ KJP ಮುಗಿದಿದ್ರು ಇನ್ನೂ ಒಂದು ಭಾಗ ಹಾಗೆ ಉಳಿದಿದೆ, ಅದು ಪಾರ್ಟಿ ಅದು ಹಾಗೆ ಉಳಿದಿದೆ. ಮೇಲ್ನೋಟಕ್ಕೆ BJPಯ ಮುಖವಾಡದಲ್ಲಿ KJP ಯಾವ ಕಾರಣಕ್ಕೂ ಇಲ್ಲ. ಇವತ್ತು BJPಯಿಂದ ಹೊರಹೋದ ಬಗ್ಗೆ ಸನ್ಮಾನ್ಯ ಯಡಿಯೂರಪ್ಪನವರೇ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ ಅಂಥ ಒಂದು ಘಟನೆ ನಡಿಬಾರ್ದಿತ್ತು. ಯಾಕಂದರೆ ಈ ರಾಜ್ಯದಲ್ಲಿ 2 ಜನ ಅಲ್ಲ, ಅದು ಮೋದಿಯವರ ಅಲೆ ಶುರುವಾದ ಮೇಲೆ ಬೇಸರವನ್ನು ವ್ಯಕ್ತಪಡಿಸಬೇಕಾಯ್ತಾ ಅಂತ, ಅದರ ಪೂರ್ವಭಾವಿಯಾಗಿ ಅದಕ್ಕೆ ಒಂದು ಗೆಲುವಿದೆ ಮುಂದೆ ಅಂತಕ್ಕಂಥ ಒಂದು ವಿಧಾನಸಭಾ ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಕ್ಷ ತನ್ನ ಸ್ಥಾನಗಳನ್ನು ಕಳ್ಕೊಂಡಾಗ ಅಥವಾ ಇವತ್ತು ಯಡಿಯೂರಪ್ಪನವರು KJP ಕೂಡ ಸಾಕಷ್ಟು ಸ್ಥಾನಗಳನ್ನು ಗಳಿಸಿ ಇದ್ದಾಗ ನಿಜವಾಗಿಯೂ ಮೋದಿ ಅಲೆ ಎಲ್ಲ ಆರಂಭವಾದ ನಂತರದ ದಿನಗಳಲ್ಲಿ. ಆದರೆ ಅದರ ಮೊದಲೇ ಯಡಿಯೂರಪ್ಪನವರು ಅದಕ್ಕೆ ಪರಿತಪಿಸಿದ್ದಾರೆ. ತಾನು ಕಟ್ಟಿದ ಪಕ್ಷವನ್ನು ತಾನೇ ಬಿಟ್ಟು ಬರಬಾರ್ದಿತ್ತು ಎಂಬುದನ್ನು. ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದರೆ ಯಡಿಯೂರಪ್ಪನವರು ಇಬ್ಬರು ಶಾಸಕರು ಇರುವಾಗ ಕೂಡ ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಮತ್ತೆ ಈಗ ಇವತ್ತು ಅಲ್ಲ, ಅಷ್ಟು ವರ್ಷಗಳ ಕಾಲ BJPಗೆ ದುಡಿದು ದಿಢೀರಂತೆ ತೊರೆದು ಹೋದಂಥವ್ರು ಈಗ ಮತ್ತೆ ಕಟ್ಟಲಿಕ್ಕೆ ಅವ್ರಿಗೆ ಸಾಧ್ಯವಾಗ್ತದೆ. ಯಾವಾಗಲೂ ಕೂಡ ಮನುಷ್ಯ ನಾವು ರಿಯಲೈಸ್ ಮಾಡಿಕೊಂಡು ಬಂದ್ರೆ ಅಂತ ಹೇಳಿದ್ರೆ ಪರಿಶುದ್ಧರಾಗಿಯೇ ಬಂದಿದೆ ಅಂತ ಲೆಕ್ಕ. ಮತ್ತೆ ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವುದಿದ್ರೆ, ಮತ್ತೆ ಈ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವುದಿದ್ರೆ, ಇದು ಮತದಾರರ ಪಕ್ಷದ ನಾಯಕರ ಕಾರ್ಯಕರ್ತರ ಒಂದು ಆಶಾಭಾವನೆ ಅಂದರೆ ಅದು ಒಬ್ಬನೇ ಒಬ್ಬ ನಾಯಕ ಯಡಿಯೂರಪ್ಪರಿಂದ ಮಾತ್ರ ಸಾಧ್ಯ ಎಂಬುದು. ಅಲ್ಲ, ಈಗಲೂ ಸಹ ಇದೆಯಲ್ಲ, ಜಗದೀಶ್ ಶೆಟ್ಟರ್ದೇ ಒಂದು ಪಾರ್ಟಿ ಇದೆ, KS ಈಶ್ವರಪ್ಪ, ಸದಾನಂದ ಗೌಡ್ರದೇ ಒಂದು ಪಾರ್ಟಿ ಇದೆ, ಈಗಲೂ ಸಹ ಇದೆ ಇಲ್ಲ ಈ ಬಣಗಳು ಅಂತಕ್ಕಂಥದ್ದು BJPಯಲ್ಲಿ ಈಗಲೂ ಇದೆ. ನೋಡಿ, ಯಾವುದೇ ಬಣಗಳಿಲ್ಲ ನಮ್ಮಲ್ಲಿ. ರಾಜಕೀಯ ಭಾರತೀಯ ಜನತಾ ಪಕ್ಷದ ಒಂದೇ ಒಂದು ಬಣ ಇರೋದು ಬಿಟ್ಟರೆ ಬೇರೆ ಯಾವುದೇ ಬಣಗಳು ಖಂಡಿತ ಇಲ್ಲ. ಅದು ಯಡಿಯೂರಪ್ಪನವರ ಬಣವೂ ಇಲ್ಲ, ಶೆಟ್ಟರ್ ಬಣವೂ ಇಲ್ಲ, ಈಶ್ವರಪ್ಪನವರ ಬಣವೂ ಇಲ್ಲ, ಅಥವಾ ಇನ್ನು ಇವತ್ತಿನ ಸಂಭ್ರಮಾಚರಣೆಯನ್ನೇ ನಾವು ತೆಗೆದುಕೊಂಡ್ರೆ ಎಲ್ಲೆಲ್ಲಿ ಯಡಿಯೂರಪ್ಪನವರ ಬಣ ಇದೆ ಅಲ್ಲಿ ಮಾತ್ರ ಎದ್ದು ಕಂಡಿದೆ, ಇನ್ನುಳಿದ ಕಡೆ ಸ್ವಲ್ಪ ಅಲ್ಲ, ಅದು ಮೇಲ್ನೋಟಕ್ಕೆ ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದು, ಇದು ಪ್ರಾಪರ್ಲಿ ಅಸಮಾಧಾನ ಗುರುತಿಸ್ತಕ್ಕಂಥದ್ದು. ನೋಡಿ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಒಳ್ಳೆಯ ಅವಕಾಶಗಳಿಗೆ ಕಾಯ್ತಾ ಇರ್ತಾರೆ. ಅಥವಾ ರಾಜಕೀಯ ಪಕ್ಷದಲ್ಲಿ ಸಮಾನವಾದ ನಾಯಕರುಗಳಿರುವಾಗ ಒಬ್ಬರಿಂದ ಒಬ್ಬರು ಅಧಿಕಾರಕ್ಕಾಗಿ ಆಸೆ ಪಡ್ತಿರುವಾಗ ಅಥವಾ ಸಮಾನ ಅವರಲ್ಲಿ ಕೂಡ ಅಪೇಕ್ಷೆ ಇರುವಾಗ, ಅವರಲ್ಲಿ ಕೂಡ ಅಂಥದ್ದೇ ತಾಕತ್ತು ಅಥವಾ ಇರುವಾಗ ಒಬ್ಬರಾದಾಗ ಒಬ್ಬರು ಕೆಲವೊಂದು ಒಳಗಿಂದೊಳಗೆ ಎಲ್ಲ ರಾಜಕೀಯ ಪಕ್ಷ, ನಾವು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳೋದಿಲ್ಲ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದ್ದಿದೆ. ಇವತ್ತು ಕೂಡ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ಸಿಗ ಅಂತ ಕನ್ಸಿಡರ್ ಮಾಡಲಿಕ್ಕೆ ಒಪ್ತಾ ಇಲ್ಲ. ಒಂದು ಮೆಜಾರಿಟಿ ಗುಂಪು ಶಾಸಕರು ಇವತ್ತು ಸಿದ್ದರಾಮಯ್ಯನನ್ನು ಮೂಲ ಕಾಂಗ್ರೆಸ್ಸಿಗರು ಅಥವಾ ಮತ್ತೆ ಬಂದ ಕಾಂಗ್ರೆಸ್ ಎಂಬ 2 ವಿಧದಲ್ಲಿ ನೋಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಸ್ವಲ್ಪ ಖಂಡಿತವಾಗಿ ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಆದರೂ ಇವತ್ತಿನ ದಿನದಲ್ಲಿ ಈ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಒಂದಾಗಿದ್ದಾರೆ. ಹಾಗಾದ್ರೆ BJPಯಲ್ಲಿ ಸಾಮರಸ್ಯ ಈಗ ಇದೆ ಅಂತಕ್ಕಂಥ ಖಂಡಿತವಾಗಿ ಇವತ್ತು ಇದೆ, ಮುಂದಕ್ಕೂ ಖಂಡಿತ ಇರುತ್ತದೆ. ಮತ್ತು ಈ ಸಾಮರಸ್ಯ ಚೆನ್ನಾಗಿ BJPಯಲ್ಲಿ ಈಗ KJP ಉಳಿದಿಲ್ಲ. ಆಗಿದ್ರೆ KJP ಎಂಬುದು ಯಾವತ್ತೂ ಹೋಗಿದೆ. ಯಾವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಪ್ರವೇಶ ಮಾಡಿದ್ದಾರೆ ಯಡಿಯೂರಪ್ಪನವರು, ಅವತ್ತೇ KJP ಎಂಬುದು ಹೋಗಿದೆ. ಇವತ್ತು ಅವರು ಪರಿಶುದ್ಧರಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬನೇ ಒಬ್ಬ ಏಕೈಕ ನಾಯಕರಾಗಿ ರಾಜ್ಯದಲ್ಲಿ ಅವರು ಇವತ್ತು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇವತ್ತು ನೀವು ಗಮನಿಸಿದರೆ ಇವತ್ತಿನ ವರ್ತಮಾನದಲ್ಲಿ ಇವತ್ತು HD ಕುಮಾರಸ್ವಾಮಿ ಅವರಾಗಿರ್ಬೋದು, ಜನಾರ್ದನ್ ಪೂಜಾರಿ ಅವರು ನೇರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 24 ತಿಂಗಳ ಕಾಲ ಜೈಲಿನಲ್ಲಿದ್ದಂಥ ಪ್ರಥಮವಾದಂಥ ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು ಮುಂದಿನ ದಿನಮಾನದಲ್ಲಿ ಅವರು ನಮ್ಮನ್ನು ಎಂತ ಮಾಡಲಿಕ್ಕೂ ಆಗೋದಿಲ್ಲ, ಅವರು ಕಟ್ಟಿಕೊಂಡ ಕನಸು ಯಾವುದು ಈಡೇರಲಿಕ್ಕಿಲ್ಲ ಅಂತ ನೇರವಾಗಿ ಆರೋಪ ಮಾಡ್ತಾರೆ. ನೀವೊಂದು ಇಲ್ಲಿ ಆಲೋಚನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಇವತ್ತು ಯಡಿಯೂರಪ್ಪನವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದೆ. ಕೇವಲ ಕಾಂಗ್ರೆಸ್ಸಿಗರು ಮತ್ತು JDSನವರು ಕೂಡ ಅವರು ಇವತ್ತು ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಯಡಿಯೂರಪ್ಪನವರು.
ಯಡಿಯೂರಪ್ಪನವರು ಎಲ್ಲಿ ಅಧ್ಯಕ್ಷರಾಗ್ತಾರೋ ಅಲ್ಲಿ ಖಂಡಿತವಾಗಿಯೂ ಮತ್ತೆ ನಮಗೆ ಈ ರಾಜ್ಯದಲ್ಲಿ ಅವಕಾಶ ಇಲ್ಲ ಎಂಬುದನ್ನು ಇವತ್ತು ಕುಮಾರಸ್ವಾಮಿ ಅವರು ಕಂಡುಕೊಂಡಿದ್ದಾರೆ, ಇವತ್ತು ಕಾಂಗ್ರೆಸ್ನವರು ಕಂಡುಕೊಂಡಿದ್ದಾರೆ. ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಕೂಡ ಇರ್ಬೋದು ಒಂದು ಕಡೆ ಅವರು ಯಡಿಯೂರಪ್ಪನವರನ್ನ ಮಾಡಬಾರ್ದೆಂಬ ಅಲ್ಲಿ ಭಿನ್ನಾಭಿಪ್ರಾಯ ಇರಲಿಲ್ಲ ಅಂತ ಇವತ್ತಿಲ್ಲ, ಇರಲಿಲ್ಲ ಅಂತ ಹೇಳೋದು. ಆದರೆ ಮುಖ್ಯವಾಗಿ ಕಾಂಗ್ರೆಸ್ಸಿಗರು ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವವನ್ನು ಯಡಿಯೂರಪ್ಪನವರಿಗೆ ಸಿಗದಾಗೆ ಮಾಡಬೇಕು. ಇಲ್ಲಿ ಈಚೆಯಿಂದ ದೇವೇಗೌಡರು ಕುಮಾರಸ್ವಾಮಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಡಿಯೂರಪ್ಪನಿಗೆ ಸಿಕ್ಕಿದರೆ ನಮ್ಮ ಹಡಗು ಮುಳುಗುತ್ತದೆ ಎಂಬುದನ್ನು ಕಂಡುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಇವತ್ತು ಆ ನಿಟ್ಟಿನಲ್ಲಿ ಕಾನ್ಸ್ಪಿರಸಿ ಕೂಡ ನಡೆದಿದೆ. ಆದರೂ ಕೂಡ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಯಡಿಯೂರಪ್ಪನವರು ಎದ್ದು ಬಂದಿದ್ದಾರೆ. ಈ ರಾಜ್ಯದಲ್ಲಿ ಪಕ್ಷದ ಮುಖ್ಯಸ್ಥರಾಗಿ ಅಥವಾ ರಾಜ್ಯದಲ್ಲಿ ಪಕ್ಷದ ನೇತೃತ್ವವನ್ನು ವಹಿಸಿದ್ದಾರೆ. ಈ ಕಾರಣಕ್ಕಾಗಿ ಕೆಲವು ರಾಜಕೀಯ ಪಕ್ಷಗಳಿಗೆ ಇವತ್ತು ನಡುಕು ಉಂಟಾಗಿದೆ. ಇವತ್ತು ತಮ್ಮ ಹಡಗು ಮುಳುಗುತ್ತದೆ ಎಂಬುದನ್ನು ಅವರು ಕಂಡುಕೊಂಡಿದ್ದಾರೆ. ಅಲ್ಲ, ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಕೂಡ ಸಣ್ಣ ಮಟ್ಟದ ಕೀಳಿರಿಮೆ ಇದೆಯಾ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಅಥವಾ ಈಗ ಸದ್ಯ ಇರತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಒಂದು ಗಟ್ಟಿಯಾದ ಪ್ರತಿಭಟನೆಯನ್ನು ಅವರು ಹೆಚ್ಚಿನ ಮಟ್ಟಿಯಲ್ಲಿ ಕಾಣಿಸ್ಕೊಂಡದ್ದು ಇಲ್ಲಿವರೆಗೂ ಇಲ್ಲ. ಯಾವಾಗ BJP ಸರ್ಕಾರ ಇದ್ದಾಗ ಆ ಒಂದು ಪ್ರಯತ್ನ ನಡೀತು, ಸಿದ್ದರಾಮಯ್ಯನವರು ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಆ ಮಟ್ಟಿನ ಇವತ್ತು ACB ರಚನೆ ಆಗಿರ್ಬೋದು, ಎಲ್ಲೂ ಕೂಡ ಯಡಿಯೂರಪ್ಪನವರ ಪಾತ್ರ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ. ನೀವು ರಾಜ್ಯಾದ್ಯಂತ ನೋಡಿ, ರೈತ ಚಳವಳಿಯಿಂದ ಹಿಡಿದು ರೈತ ಚೈತನ್ಯ ಯಾತ್ರೆಗಳಿಂದ ಹಿಡಿದು ಮತ್ತು ಮೊನ್ನೆ ತಾನೇ ಮೈಸೂರಿನಲ್ಲಿ ಒಂದು ಘಟನೆ ನಡೆದಾಗ ಮೈಸೂರಿಗೆ ಹೋಗಿ ರಾಜ್ಯದ ಎಲ್ಲಿ ಮೂಲೆಗಳಲ್ಲಿ ಅದಕ್ಕೆ ಸ್ಪಷ್ಟವಾದ ಚಿತ್ರಣವಿಲ್ವಲ್ಲ. ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಅದಕ್ಕೊಂದು ತಾತ್ವಿಕವಾದಂತಹ ಸ್ಪಷ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಫಲರಾಗಿದ್ದಾರೆ. ಇಲ್ಲ, ಖಂಡಿತವಾಗಿ ವಿಫಲರಾಗಿಲ್ಲ. ತಾನು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲದಿದ್ದರೂ ಕೂಡ ರಾಷ್ಟ್ರೀಯ ಉಪಾಧ್ಯಕ್ಷ ನೆಲೆಯಲ್ಲಿ, ಒಬ್ಬ ಸಂಸತ್ ಸದಸ್ಯರ ನೆಲೆಯಲ್ಲಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಓಡಾಡಿದ್ದಾರೆ. ನೀವು ಎಲ್ಲೇ ತಗೊಳ್ಳಿಯೋದು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಅಥವಾ ನೆರೆ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಅಥವಾ ಉತ್ತರ ಕರ್ನಾಟಕ ಜಿಲ್ಲೆಗಳಿರ್ಬೋದು, ಬೀದರಿಂದ ವಿಜಾಪುರದಿಂದ ಇಲ್ಲಿ ತನಕ ಓಡಾಡಿದ ಒಬ್ಬನೇ ಒಬ್ಬ ಮನುಷ್ಯ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ಆಗ ಅಧ್ಯಕ್ಷರಾಗಿರಲಿಲ್ಲ. ಅಧ್ಯಕ್ಷರಾಗಿ ಮಾಡ್ತಾರಾ ಅಥವಾ ತಾನು ಮಧ್ಯೆ ಅಧ್ಯಕ್ಷರಾಗ್ತಾರೆ ಎಂಬ ಭರವಸೆ ಕೂಡ ಅವರು ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಈ ರಾಜ್ಯದಲ್ಲಿ ಓಡಾಡಿದ್ದಾರೆ. ಎಲ್ಲ ಕಡೆ ಎಲ್ಲ ಚುನಾವಣೆಗಳಲ್ಲೂ ಕೆಲಸ ಮಾಡಿದ್ದಾರೆ. ಆದರೆ ಬೇಡವಾದ ಎಲ್ಲ ಕಾನೂನುಗಳ ವಿರುದ್ಧ ಈಗ ಮೊನ್ನೆ ACBಯನ್ನು ಇಟ್ಟುಕೊಂಡ್ರು ಕೂಡ ಅವರ ಪ್ರತಿಭಟನೆ ಫಲ ಕೊಡಲಿಲ್ಲ. ಅದು ಈಗ ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಥವಾ ಇನ್ನೂವರೆಗೂ ಅದಕ್ಕೆ ಒಂದು ಯಾವುದೇ ವಿರೋಧ ಪಕ್ಷಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಎಚ್ಚರಿಕೆಯನ್ನು ಕೊಡೋದಾಗಲಿ ಆಗಲಿಲ್ಲ. ಆಂಟಿ ಕರಪ್ಷನ್ ಬ್ಯೂರೋ ಅಥವಾ ಈ ಭ್ರಷ್ಟಾಚಾರ ನಿಗ್ರಹ ದಳ ಏನು ಇವತ್ತು ಕಾಂಗ್ರೆಸ್ನವರು ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ, ಅದರ ಬಗ್ಗೆ ಖಂಡಿತವಾಗಿಯೂ ಬಲವಾಗಿ ಇವತ್ತು ಮಾತನಾಡಿದವರು ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ನಾಯಕರಾಗಿರುವ ಯಡಿಯೂರಪ್ಪನವರು, ಇತರ ನಾಯಕರುಗಳು. ವಿಧಾನಸೌಧದ ಮುಂದಿನ ಇದರ ಬಗ್ಗೆ ಚಳವಳಿಯನ್ನು ಮಾಡಿದ್ದಾರೆ. ರಾಜ್ಯಾದ್ಯಂತ ಚಳವಳಿ ಮಾಡಲಿಕ್ಕೆ, ಸಹಿ ಸಂಗ್ರಹ ಮಾಡಲಿಕ್ಕೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳಿಗೆ ಮತ್ತು ಮುಖಂಡರಿಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ವ್ಯಾಪಕವಾಗಿ ಇವತ್ತು ACB ವಿರುದ್ಧ ನಾವು ಇವತ್ತು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಮಾಡಿ ಹಿಮ್ಮುಖವಾಗಿ ನಮಗೂ ಕೂಡ ಉಪಯುಕ್ತವಾಗ್ತದೆ ಅಂತಕ್ಕಂಥ ಭಾವನೆ ಏನಾದರೂ ಇದೆಯಾ? ಯಾವ ಕಾರಣಕ್ಕೂ ಇಲ್ಲ. ಮತ್ತೆ ಒಂದು ವೇಳೆ ರಾಜ್ಯದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ, ಯಾಕೆಂದ್ರೆ ರಾಜಕೀಯ ಪ್ರತಿನಿಧಿಗಳಿಗೆ ಇದು ಒಂದು ಸಹಕಾರವಿರತಕ್ಕಂಥ ಕಾನೂನು ಆಗ್ತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಹೇಳಿದೆ. ನಮ್ಮ ನಾಯಕರುಗಳು ಹೇಳಿದ್ದಾರೆ, ಖಂಡಿತವಾಗಿ ಯಡಿಯೂರಪ್ಪನವರು ಹೇಳ್ತಾರೆ. ಮತ್ತೆ ಜನ ಈ ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಿದರೆ, ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ಮತ್ತೆ ಲೋಕಾಯುಕ್ತವನ್ನು ಬಲಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ. 32 ವರ್ಷಗಳಿಂದ ದೇಶದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಒಂದು ಬಲಯುತವಾದ ಲೋಕಾಯುಕ್ತ ಮತ್ತು ಎಲ್ಲೂ ಇರಲಿಲ್ಲ. ಆ ಲೋಕಾಯುಕ್ತವನ್ನೇ ಇವತ್ತು ನಿರ್ನಾಮ ಮಾಡಿ ಸಾಂಕೇತಿಕವಾಗಿ ನೀವು ಲೋಕಾಯುಕ್ತವನ್ನು ಉಳಿಸಿಕೊಂಡು ACB ಎಂಬುದನ್ನು ರಚನೆ ಮಾಡಿಕೊಂಡು ಅದರಿಂದ ಬಚಾವಾಗಲು ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಲ್ಲ, ಅದು ಮಾಡ್ತಾ ಇರುವುದಂತ ಗೊತ್ತಿರತಕ್ಕಂಥ ವಿಷಯ. ಅದಕ್ಕೆ ನಿಲ್ಲಲಿಕ್ಕೆ ಯಾವ ಇದು ಆಗಲಿಲ್ಲ. JDS ನಿಂದ್ರೂ ಕೂಡ ಅದನ್ನ ಆ ಮಟ್ಟಿನ ದೊಡ್ಡ ಇದನ್ನು ಮಾಡಲಿಲ್ಲ. ಇವತ್ತು ಮುಂದಿನ BJPಯ ಭ್ರಷ್ಟಾಚಾರದ ಸಮಯ ಬಂದಾಗ, BJPಯ ಭ್ರಷ್ಟಾಚಾರದ ವಿಚಾರ ಬಂದಾಗ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಅದಕ್ಕೆ ಪ್ರತಿಭಟನೆಯನ್ನು ಮಾಡಿ ಪ್ರತಿಫಲವನ್ನು ಪಡ್ಕೊಂಡ್ರು. ನೀವು ವಿಫಲವಾದ್ರಿ. ನಾವು ವಿಫಲರ ಖಂಡಿತ ಆಗಿಲ್ಲ. ಈಗಾಗಲೇ ಅದರ ಬಗ್ಗೆ ತೀವ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ನಿನ್ನೆ ತಾನೇ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಅದು ಇನ್ನಷ್ಟು ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ ಮತ್ತು ಅದು ರಾಜ್ಯಾದ್ಯಂತ ಖಂಡಿತವಾಗಿ ತೀವ್ರ ಸ್ವರೂಪದ ಹೋರಾಟವನ್ನು ಅದರ ವಿರುದ್ಧವಾಗಿ ನಾವು ಮಾಡುವರಿದ್ದೇವೆ. ಈಗ ನಿಮ್ಮ ನಿರೀಕ್ಷೆ, ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರು ನೇಮಕಗೊಂಡಿದ್ದಾರೆ, ಎಲ್ಲ ಖುಷಿ ಸಂಭ್ರಮ ಒಂದು ಕಡೆ ಇದೆ, ಒಂದು ಕಡೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಬಣಗಳು ಇದ್ದಾವೆ ಅಂತಕ್ಕಂಥ ಮಾತುಗಳು, ಆ ಬಣಗಳಿಗೆ ಅಸಮಾಧಾನ ಇದ್ದೇ ಇರತಕ್ಕಂಥದ್ದು ಅಂತಕ್ಕಂಥದ್ದು. ಕರಾವಳಿ ಭಾಗಕ್ಕೆ ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರು ನೇಮಕಗೊಂಡಿದ್ದು ಎಷ್ಟರ ಮಟ್ಟಿನ ನಿರೀಕ್ಷೆ ಇದೆ? ನೋಡಿ, ಕರಾವಳಿ ಭಾಗದ ಜನ ಭಾಳ ಸುಲಭವಾಗಿ ಒಬ್ಬ ನಾಯಕ ಅಂತ ಸ್ವೀಕಾರ ಮಾಡಲಿಕ್ಕೆ ತಯಾರಿರುವುದಿಲ್ಲ. ಇವತ್ತಿಗೂ JDSನ ದೇವೇಗೌಡರನ್ನಾಗಲಿ ಕುಮಾರಸ್ವಾಮಿ ತಮ್ಗೆ ಗೊತ್ತುಂಟು, ಈ ಜಿಲ್ಲೆಯ ಜನತೆಗೆ ಗೊತ್ತುಂಟು, ಅವರನ್ನು ನಾಯಕರಂತೆ ಸ್ವೀಕಾರ ಮಾಡಲಿಲ್ಲ. ಒಂದು ಕಾಲಘಟ್ಟದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರನ್ನಾದರೂ ಈ ಜಿಲ್ಲೆಯ ಅವಿಭಜಿತ ಜಿಲ್ಲೆ ಜನ
ತಮ್ಮ ನಾಯಕರಾಗಿ ಸ್ವೀಕಾರ ಮಾಡಿದ್ದಾರೆ. ಆ ರೀತಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವತ್ತು ಸ್ವೀಕಾರ ಮಾಡಿದ್ರು. ಒಬ್ಬನೇ ಒಬ್ಬ ನಾಯಕ ಯಡಿಯೂರಪ್ಪನವರು ಮಾತ್ರ ಭಾರತೀಯ ಜನತಾ ಪಾರ್ಟಿ ಇದೆ. ಖಂಡಿತ ಹೇಳ್ತೇನೆ ನಾನು, ಅವರನ್ನು ಜನತೆ ಸ್ವೀಕಾರ ಮಾಡ್ತಾರೆ. ಅದರಿಂದಾಗಿ ಭಾಳಷ್ಟು ಈ ಜಿಲ್ಲಾ ಪಂಚಾಯತ್ ಚುನಾವಣೆಯ ಪೂರ್ವಭಾವಿಯಾಗಿ ಅಥವಾ ಇನ್ನಿತರ ಚುನಾವಣೆ ಸ್ವಲ್ಪ ಇನ್ನೂ ಒಂದು 6 ತಿಂಗಳ ಮೊದಲೇ ಯಡಿಯೂರಪ್ಪನವರು ಮಾಡಿದರೆ ನಾವು ಈಗಾಗಲೇ ಜಯಬೇರಿಯನ್ನು ಪಡೆದಿದ್ದೇವೆ ಜಿಲ್ಲೆಯಲ್ಲಿ. ಆದರೂ ಕೂಡ ಇನ್ನಷ್ಟು ಸ್ಥಾನಗಳು ಹೆಚ್ಚಿಗೆ ಸಂಖ್ಯೆಯಲ್ಲಿ ಪಡೆದು ಕಾಂಗ್ರೆಸ್ ಮುಕ್ತ ಜಿಲ್ಲೆಯಾಗಿ ಮಾಡುವಲ್ಲಿ ಖಂಡಿತವಾಗಿ ಅವರ ಪ್ರಭಾವ. ಅಂದ್ರೆ ನಿಮ್ಮ ನಾಯಕನಿಗೆ ಒಂದು ಪಟ್ಟವಿದ್ರೆ ಮಾತ್ರ ಬೆಲೆ ಇದೆ ನೋಡಿ. ಒಬ್ಬನಲ್ಲಿ ಕೇವಲ ಒಬ್ಬರು ನಾಯಕರಾಗಿ ಕೆಲಸ ಮಾಡೋದಕ್ಕೂ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ತನ್ನ ವರ್ಚಸ್ಸನ್ನು ಅಥವಾ ತನ್ನ ಕೆಲಸವನ್ನು ಮಾಡೋದಕ್ಕೂ ಭಾಳಷ್ಟು ಡಿಫರೆನ್ಸ್ ಉಂಟು. ಒಬ್ಬ ರಾಜ್ಯಾಧ್ಯಕ್ಷನಾಗಿ ಅವರು ಎಲ್ಲರನ್ನ ಜಿಲ್ಲಾಧ್ಯಕ್ಷರುಗಳ ಮೇಲೆ ಹತೋಟಿಯನ್ನು ಇಟ್ಟುಕೊಂಡು ಪಕ್ಷವನ್ನು ಕನ್ಸ್ಟ್ರಕ್ಟಿವ್ ಆಗಿ ಅಲ್ಲ, ಈ ಆದೇಶದ ರಾಜಕಾರಣದಲ್ಲಿ ಕೂಡ ನಿಮಗೆ ಹೆಚ್ಚಿನ ಒಂದು ಆದ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಆದೇಶದ ರಾಜಕಾರಣದಲ್ಲೇ ನೀವು ಯಡಿಯೂರಪ್ಪನವ್ರು ನೋಡ್ಲಿಕ್ಕೆ ಇಷ್ಟಪಡ್ತೀರಿ. ಅವರ ಮಾರ್ಗದರ್ಶನ ಬೇಕಿಲ್ಲ ಆಗಿದ್ರೆ ಖಂಡಿತ ಯಡಿಯೂರಪ್ಪನವರ ಮಾರ್ಗದರ್ಶನ ಇದ್ದರೆ ಮಾತ್ರ ನಾವು ಇಲ್ಲಿ ಇನ್ನಷ್ಟು ಪಕ್ಷವನ್ನು ಬಲವಡ್ಡಾಗಿ ಕಟ್ಟಲಿಕ್ಕೆ ಸಾಧ್ಯ. ಅವರಿಂದಾಗಿ ಮತಗಳು ಬರ್ತೇವೆ, ಅವರಿಂದಾಗಿ ನಾವು ಅಧಿಕಾರಕ್ಕೆ ಬರ್ಬೋದು ಎಂಬ ಕಾರಣಕ್ಕಾಗಿ ಮಾತ್ರ ಅಲ್ಲ. ಯಡಿಯೂರಪ್ಪನವರು ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲೂ ಅಧ್ಯಕ್ಷರಾಗಿ ಇಲ್ಲದಿದ್ದರೂ ಕೂಡ ಅವರ ವರ್ಚಸ್ಸನ್ನು ಇಲ್ಲಿ ಬೀರಿದ್ದಾರೆ. ಹಳ್ಳಿಗಳಿಗೆ ಬಂದಿದ್ದಾರೆ. ಶಿರೂರು ಅಂತ ಒಂದು ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಭಾಷಣವನ್ನು ರಾತ್ರಿ 8-9 ಗಂಟೆ ರಾತ್ರಿ ಯಡಿಯೂರಪ್ಪ ಮಾಡೋ ಸುಮಾರು 2,000-3,000 ಜನ ಇದ್ದರು. ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ತಾನು ಅಧ್ಯಕ್ಷನಾಗಿ ಅಲ್ಲದಿದ್ದರೂ ಕೂಡ ಇವತ್ತು ಅವರು ಪ್ರವಾಸವನ್ನು ಮಾಡಿದ್ದಾರೆ. ಜನ ಅವರನ್ನು ಒಪ್ಪಿಕೊಂಡಿದ್ದಾರೆ. 26ರಲ್ಲಿ 20 ಸ್ಥಾನಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಲ್ಲಿ ಯಡಿಯೂರಪ್ಪನವರ ವರ್ಚಸ್ಸು ಭಾಳಷ್ಟು ಕೆಲಸ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಒಂದು ವೇಳೆ ಒಂದು 6 ತಿಂಗಳ ಮೊದಲು ಯಡಿಯೂರಪ್ಪನವರು ಅಧ್ಯಕ್ಷರಾಗಿ ಬರ್ತಿದ್ದರೆ ಖಂಡಿತವಾಗಿ ಇವತ್ತು ಇನ್ನಷ್ಟು ಜಿಲ್ಲೆಗಳು, ಇನ್ನಷ್ಟು ಒಂದು 5-6 ಜಿಲ್ಲೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ತೆಕ್ಕಿಗೆ ಬರ್ಬೋದಿತ್ತು. ಆದರೆ ಸ್ವಲ್ಪ ಬರಲಿಕ್ಕೆ ಕಷ್ಟ ಆಯಿತು. ಅವರು ನೇಮಕಾತಿ ಆಗಲಿಲ್ಲ. ಅವರು ತಿರುಗಿದ್ರು ಕೂಡ ಜನ, ಕಾರ್ಯಕರ್ತರು, ನಾಯಕರುಗಳು, ಮತದಾರರು ಯಡಿಯೂರಪ್ಪನನ್ನು ಅಧ್ಯಕ್ಷರಾಗಿ ಮಾಡಬೇಕಂತೇಳಿ ಕಳೆದ 2 ವರ್ಷಗಳಿಂದ ಒತ್ತಾಯವನ್ನು ಮಾಡ್ತೀವಿ. ನೀವು ಅಧ್ಯಕ್ಷರಾಗಿ ನೀವು ಬನ್ನಿ, ಮುಂದೆ ಪಕ್ಷವನ್ನು ಮುನ್ನಡೆಸಿ ಎಂಬುದನ್ನು ಜನ ಒಕ್ಕೂರದಿಂದ ಹೇಳ್ತಾ ಇದ್ದಾರೆ. ಇವತ್ತು ಅವರ ಜನರ ಆಶೋತ್ತರಗಳನ್ನು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಅಮಿತ್ ಶಾ, ನರೇಂದ್ರ ಮೋದಿಜಿಯವರು ಈಡೇರಿಸಿದರೆಂಬ ಒಂದು ಸಮಾಧಾನ, ಸಂತೋಷ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಮತ್ತು ಖಂಡಿತವಾಗಿಯೂ ಮೆಜಾರಿಟಿ ಮತದಾರರಿಗೆ ಈ ರಾಜ್ಯದಲ್ಲಿ ಆಗಿದೆ ಎಂಬುದನ್ನು ನಾನು ಹೇಳ ಬಯಸ್ತಿದ್ದೇನೆ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇದುವರೆಗೂ ನಾವು ಯಡಿಯೂರಪ್ಪನವರ ರಾಜ್ಯಾಧ್ಯಕ್ಷರಾದ ಮೇಲೆ ಆ ಒಂದು ವಿಷಯವನ್ನು ಕುರಿತಂತೆ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇನ್ನಷ್ಟು ವಿಷಯಗಳು, ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವುದಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಮತ್ತೊಮ್ಮೆ ಸಿದ್ಧಾಸ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ನಲ್ಲಿ ಸ್ವಾಗತ. ಇವತ್ತು ಎಡ್ಡಿ ಮತ್ತೆ ಯುಗಾರಂಭ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯವಾಗಿ ಏನು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದೇವೆ, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಹಾಗೆ ಬಹಳ ಮುಖ್ಯವಾಗಿ ಇದುವರೆಗೂ ಅವರ ಸಂಘಟನಾತ್ಮಕ ಅಥವಾ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಹಾಗೆ ಒಂದಷ್ಟು ಅವರ ವೈಯಕ್ತಿಕ ಬದುಕಿನ ಹೋರಾಟದೊಂದಿಗೆ ಬಂದಂಥ ಒಂದು ಕಾರ್ಯಕರ್ತರಾಗಿ ಹೋರಾಟವನ್ನು ಬಂದಂತೆ ಅವರ ರಾಜಕಾರಣದ ಉದ್ದಕ್ಕೂ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಯಡಿಯೂರಪ್ಪ ಅನ್ನೋ ಹಿನ್ನೆಲೆಯಲ್ಲಿ ಕೂಡ ನಾವು ಒಂದು ಚರ್ಚೆಯನ್ನು ಮಾಡಬೇಕಾಗ್ತದೆ. ಹಾಗೆ ಬಹಳ ಮುಖ್ಯವಾಗಿ ಸರ್, ಈಗ ತಾವು ನೋಡಿದ ಹಾಗೆ ತಮಗೆ ಯಡಿಯೂರಪ್ಪನವರ ಪರಿಚಯ ಸಾಧಾರಣ ಎಷ್ಟು ವರ್ಷಗಳಿಂದ, ಯಾವ ಹಿನ್ನೆಲೆಯಲ್ಲಿ ತಾವು ಯಡಿಯೂರಪ್ಪನವರ ಹೋರಾಟದ ಬಗ್ಗೆ ನಿಲುವನ್ನು ತಿಳಿಸ್ತೀರಿ ಅಂತಕ್ಕಂಥದ್ದು? ನೋಡಿ, ರಾಜಕೀಯದಲ್ಲಿ ನಾನು ಭಾಳಷ್ಟು 36-37 ವರ್ಷಗಳಿಂದ ಇದ್ದೇನೆ. ರಾಜಕೀಯದ ಉದ್ದಕ್ಕೂ ನಾನು ಬೇರೆ ಬೇರೆ ನಾಯಕರುಗಳನ್ನು, ಅವರ ನಡೆಗಳನ್ನು, ಅವರ ನಡವಳಿಕೆಗಳನ್ನು, ಅವರ ಗಮನಿಸ್ತಾ ಇದ್ದೇನೆ. ಯಡಿಯೂರಪ್ಪನವರಂಥ ಒಬ್ಬ ಹೋರಾಟಗಾರ, ಒಂದು ಕಡೆ ದೇವೇಗೌಡರು ಒಬ್ಬರು ಹೋರಾಟಗಾರ ಅಂತ ಖಂಡಿತ ಹೇಳ್ಬೋದು. ಅದಕ್ಕಿಂತಲೂ ಮಿಗಿಲಾಗಿ ಒಬ್ಬ ಅಲ್ಲಿ ಶಿಕಾರಿಪುರದ ನಗರಸಭೆಯಿಂದ ಆರಂಭ ಮಾಡಿ ಜೀವನವನ್ನು, ಅದರ ಮೊದಲು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿ ಉದ್ಯೋಗಿಯಾಗಿದ್ದವರು, ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟರು. ಆನಂತರ ದಿನಗಳಲ್ಲಿ ಒಂದು ರೈಸ್ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ದವರು. ಆನಂತರ ಅವರು ಸಂಘ ಪರಿವಾರದ ಕಡೆ ಆಕರ್ಷಿತರಾಗಿ
ತಮ್ಮ ಜೀವನವನ್ನು ಅದಕ್ಕೆ ಮುಡುಪಾಗಿಟ್ಟವರು. ಪ್ರಥಮ ಬಾರಿ ಶಿಕಾರಿಪುರ ನಗರಸಭೆ ಅಲ್ಲಿ ಪುರಸಭೆಯಲ್ಲಿ ಅಧ್ಯಕ್ಷರಾಗಿ ಆನಂತರ ದಿನಗಳಲ್ಲಿ ಹಂತ ಹಂತವಾಗಿ ಒಬ್ಬರು ಶಾಸಕರಾಗಿದ್ದುಕೊಂಡು ಕರ್ನಾಟಕ ವಿಧಾನಸಭೆಯಲ್ಲಿ ಎರಡು ಶಾಸಕರಿರುವಾಗ ಅದರಲ್ಲಿ ಒಬ್ಬ ಶಾಸಕರಾಗಿದ್ದವರು ಸನ್ಮಾನ್ಯ ಯಡಿಯೂರಪ್ಪನವರು. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪಕ್ಷ ಬೆಳೆದಾಗ ಆ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಆನಂತರ 4 ಬಾರಿ ಪಕ್ಷದ ರಾಜ್ಯಾಧ್ಯಕ್ಷ ಕೆಲಸ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಬಾರಿ ಕುಮಾರಸ್ವಾಮಿಯವರೊಂದಿಗೆ ಉಪಮುಖ್ಯಮಂತ್ರಿ ಕೆಲಸ ಮಾಡಿ ಹಣಕಾಸು ಮಂತ್ರಿಯಾಗಿ ಒಬ್ಬ ಅತ್ಯಂತ ಮಾದರಿ ಹಣಕಾಸು ಸಚಿವರು ಅಥವಾ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದವರು ಸನ್ಮಾನ್ಯ ಯಡಿಯೂರಪ್ಪನವರು. ಆನಂತರ ಅಧಿಕಾರದಿಂದ ವಂಚಿತರಾದಾಗ ಸಮ್ಮಿಶ್ರ ಸರ್ಕಾರದಿಂದ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ 7 ದಿನಗಳಲ್ಲಿ ಈ ಜನತಾ ದಳದಿಂದ ವಂಚಿತರಾದಾಗ ಮತ್ತೆ ಜನರ ಬಳಿಗೆ ಹೋಗಿದ್ದಾರೆ, ಜನನಾಯಕರಾಗಿ ಬಂದಿದ್ದಾರೆ. ಸರಳ ಬಹುಮತದಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡು ರಾಜ್ಯಾದ್ಯಂತ ಓಡಾಡಿಕೊಂಡು ಒಂದು ಉತ್ತಮವಾದ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಟ್ಟವರು ಸನ್ಮಾನ್ಯ ಯಡಿಯೂರಪ್ಪನವರು. ಎಸ್ ಸರ್, ನಮ್ಮ ಕೋಟಾ ಶ್ರೀನಿವಾಸ್ ಅವರು ಈಗ ಲೈನಲ್ಲಿದ್ದಾರೆ. ಅವರ ಪ್ರತಿಕ್ರಿಯೆ ಏನಿದೆ ಕೇಳೋಣ. ಹಲೋ ಸರ್, ನಮಸ್ತೆ. ವೀಕ್ಷಕರೇ, ಕೋಟಾ ಶ್ರೀನಿವಾಸ್ ಅವರು ಕರೆಯನ್ನು ಮಾಡಿದ್ದಾರೆ, ಲೈನಲ್ಲಿದ್ದಾರೆ. ಯಡಿಯೂರಪ್ಪನವರ ಏನು ಇವತ್ತು ರಾಜ್ಯಾಧ್ಯಕ್ಷರಾಗಿ ನೇಮಕವಾಗಿದ್ದಾರೆ, ಆ ಹಿನ್ನೆಲೆಯಲ್ಲಿ ಅವರ ನಿಲುವನ್ನು, ಅವರ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ಸರ್ ನಮಸ್ತೆ. ಹಲೋ, ಇವತ್ತು ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರು ನೇಮಕವಾಗಿದ್ದಾರೆ, ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಸಾಮಾನ್ಯವಾಗಿ ನಮಗೆಲ್ಲ ನಿರೀಕ್ಷೆ ಇತ್ತು, ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಓಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅಧಿಕಾರವನ್ನು ಕಳ್ಕೊಂಡು 3 ವರ್ಷಗಳಾಯಿತು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಓಕೆ. ಆಡಳಿತಾತ್ಮಕವಾದ ಹಲವಾರು ರೂಪದೋಷಗಳನ್ನ ಎತ್ತಿ ನಾವು ಸರ್ಕಾರವನ್ನ ಇವತ್ತು ಪ್ರತಿಭಟನೆ ಮಾಡುವಂತ ಮಟ್ಟಿಗೆ ಕಳೆದುಬಿಟ್ಟಿದ್ದೇವೆ. ಓಕೆ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಯಡಿಯೂರಪ್ಪನಂತ ಒಬ್ಬ ಅನುಭವಿ ರಾಜಕಾರಣಿ, ಜನಪರ ಹೋರಾಟದ ಮೂಲಕವೇ ಸಮಾಜದ ಸಂಘಟನೆಯನ್ನು ಕಟ್ಟಿದಂತ ಒಬ್ಬ ರಾಜಕಾರಣಿ, ಮುಖ್ಯಮಂತ್ರಿಯಾಗಿ ಬಡವರ ಕಲ್ಯಾಣ ಯೋಜನೆಯನ್ನ ಅವರ ಮನೆ ಬಾಗಿಲಿಗೆ ತಲುಪಿಸಿದಂತ ಒಬ್ಬ ರಾಜಕಾರಣಿ, ಕಡು ಬಡವರ ಶಬ್ದ ಹೇಳಿದ ಕೂಡ ಸಮಸ್ಯೆ ಹೇಳಿದ ಕೂಡ ತಕ್ಷಣ ಅರ್ಥ ಆಗುವಂತ ಒಬ್ಬ ರಾಜಕಾರಣಿ, ಹಠವಾದಿ ರಾಜಕಾರಣಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರಿಗೆ ಸೆಳೆದು ನಿಲ್ಲುವಂತ ಹೋರಾಟ ನೀಡಬಲ್ಲಂತ ಒಬ್ಬ ಪ್ರಭಾವಿ ರಾಜಕಾರಣಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು. ಸಿದ್ದರಾಮಯ್ಯನವರಿಗೆ ಸೆಳೆದು ನಿಲ್ತಕ್ಕಂಥ ಯಾವ ಪ್ರತಿಭಟನೆಯನ್ನ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು, ಅಷ್ಟರ ಮಟ್ಟಿಗೆ ಯಾವ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವರ ಒಂದು ಛಾಪವನ್ನು ಅವರು ಈ ಒಂದು 2-3 ವರ್ಷಗಳ ನಿರಂತರವಾಗಿ ನೀವು ಕಂಡಿದ್ದೀರಿ ಅಂತಕ್ಕಂಥ ನಿಮ್ಗೆ ಗೊತ್ತಿರಬೇಕು. ಮುಖ್ಯಮಂತ್ರಿ ಅವರು ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಅಧಿಕಾರವನ್ನ ಕಳ್ಕೊಂಡು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಯಡಿಯೂರಪ್ಪನವರು 1 ದಿವಸಗಳ ಕಾಲ ಮಾತ್ರ ಸದನದಲ್ಲಿದ್ರು. ಆನಂತರ ಬೇರೆ ಕಾರಣಕ್ಕೆ ಅವರು ಪಾರ್ಲಿಮೆಂಟ್ಗೆ ಆಯ್ಕೆ ಆದ್ರು. ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರಾಗಿಯೂ ಕೂಡ ಎಲ್ಲ ಹೋರಾಟದ ಮುಂಚೂಣಿಯಲ್ಲಿ ಯಡಿಯೂರಪ್ಪ ಇದ್ರು. ಇವತ್ತು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದಾರೆ. 12 ವರ್ಷಗಳ ಅವಧಿ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಘಟನೆ ಮಾಡ್ಲಿಕ್ಕೆ. ಆ ಯಾವ ಹೋರಾಟಗಳನ್ನು ಮಾಡಿದ್ದೀರಿ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇಳಿ, ಜನಪರ ಹೋರಾಟಕ್ಕೆ ಮತ್ತೊಂದು ಹೆಸರೇ ಯಡಿಯೂರಪ್ಪ ಅನ್ನುವಂತ ಭಾವನೆ ಇದೆ. ಅಲ್ಲ, ಈಗ ಪ್ರಸ್ತುತ ACB ಒಂದು ಪ್ರಕರಣವನ್ನೇ ತೆಗೆದುಕೊಂಡ್ರು ಕೂಡ ACBಯಲ್ಲೂ ಕೂಡ ಅವರ ಯಾವುದೇ ಪ್ರತಿಭಟನೆಯು ಸಫಲತೆಯನ್ನ ಪಡಿತಾ ಇಲ್ಲ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಮಾತುಗಳು ಎಲ್ಲ ದೇಶದಿಂದಲೂ ಕೂಡ. ಸಾಮಾನ್ಯ ಅದಲ್ಲ, ನೀವು ಯಾವುದೇ ಪ್ರತಿಭಟನೆಯನ್ನು ಅವರು ಯಾವ ಮಾಡಿದ್ರು ಕೂಡ ತುದಿ ಮುಡಿಸುವಂತ ತಾಕತ್ತು ಯಡಿಯೂರಪ್ಪನಿಗಿದೆ. ಸಾಮಾನ್ಯವಾಗಿ ಕೇಳಿ, ಯಾವುದೇ ಜಿಲ್ಲೆಯ ಯಾವುದೇ ಒಬ್ಬ ಕಾರ್ಯಕರ್ತರ ಹತ್ರ ಕೇಳಿದ್ರು ಕೂಡ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ್ರಿಂದ ನಮ್ಗೆ ಉತ್ಸಾಹ ಹೆಚ್ಚಿದೆ. ಮತ್ತೊಮ್ಮೆ ಅವರ ಜೊತೆ ನಿಂತು ಪಾರ್ಟಿಯನ್ನು ಸಂಘಟನೆ ಮಾಡುವಂತ ವ್ಯವಸ್ಥೆಗಳಿದೆ. ನಿಶ್ಚಯವಾಗಿ ಈ ಸಾರಿ ಪಾರ್ಟಿಯನ್ನು ನಾವು ಕಟ್ಟಿ ಕಾಂಗ್ರೆಸ್ ಅನ್ನು ಬಳಸ್ತೇವೆ. 2018ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಎನ್ನುವಂತ ಭಾವನೆಗಳು ಕಾರ್ಯಕರ್ತರಲ್ಲೂ ಇದೆ, ಸಾಮಾನ್ಯ ಮತದಾರರಲ್ಲೂ ಇದೆ. ಹಾಗಾಗಿ ನಾವು ನಿಶ್ಚಯವಾಗಿ ಒಂದು ಒಳ್ಳೆಯ ಒಂದು ವಾತಾವರಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಬಿಜೆಪಿ ಅಂದ ತಕ್ಷಣ ಒಂದು ಜಗದೀಶ್ ಶೆಟ್ಟರ್ದೇ ಒಂದು ಪಾರ್ಟಿ, ಯಡಿಯೂರಪ್ಪನವ್ರದೇ ಒಂದು ಪಾರ್ಟಿ, ಈ ಕಡೆ ಸದಾನಂದ ಗೌಡರದೇ ಒಂದು ಪಾರ್ಟಿ ಅಂತಕ್ಕಂಥದ್ದು ಈಗಲೂ ಕೂಡ ಇದೆಯಾ ಅಂತಕ್ಕಂಥದ್ದು. ಜೊತೆಗೆ ಆ ಒಂದು ಪಾರ್ಟಿ, ಆ ಒಂದು ಬಣಗಳಿಗೆ ಅಸಮಾಧಾನ ಎಲ್ಲೋ ಒಂದು ಕಡೆ ಇದೆ ರಾಜ್ಯದಲ್ಲಿ, ಮತ್ತೆ ಯಡಿಯೂರಪ್ಪನವರು ಕಾಲಿಡ್ತಕ್ಕಂಥ ವಿಷಯವಾಗಿ. ಈಗ ರಾಜಕೀಯ ಪಕ್ಷಗಳಲ್ಲಿ ಏಕರೀತಿ ಅಭಿಪ್ರಾಯ ಬೇದಿರುವಂತ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷವನ್ನು ತೋರಿಸಿ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ರಾಜಕೀಯ ಪಕ್ಷದಲ್ಲಿ ಅನೇಕ ಮುಖಂಡರಿರುವಾಗ ಭಿನ್ನ ಭಿನ್ನವಾದ ಅಭಿಪ್ರಾಯಗಳು ಇರುತ್ತೆ. ಆದ್ರೆ ಒಟ್ಟಾಗಿ ನಿಂತು ಒಂದು ಹೋರಾಟವನ್ನು ಕೊಡುವ ಸಂದರ್ಭದಲ್ಲಿ ಯಡಿಯೂರಪ್ಪನನ್ನ ಇವತ್ತು ರಾಜ್ಯಾಧ್ಯಕ್ಷರಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ, ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮರೆತು ಪಾರ್ಟಿ ಕಟ್ಟುವಂತ ಕೈಂಕರ್ಯಕ್ಕೆ ಒಟ್ಟಾಗಿ ತೋಡ್ಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗುವ ಕನಸನ್ನ ಹೊಂದಿ ಸದ್ಯ ಒಂದು ಏನು ಅವಕಾಶವಿತ್ತು ಕೇಂದ್ರ ಸರ್ಕಾರದಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ಎಲ್ಲೋ ಒಂದು ಕಡೆ ಕಳೆದುಕೊಂಡ್ರ ಯಡಿಯೂರಪ್ಪನವರು, ಈ ಹಿಂದೆ ಬಿದ್ದು ರಾಜ್ಯಾಧ್ಯಕ್ಷರ ಸ್ಥಾನದ ಹಿಂದೆ ಬಿದ್ದು ಅಂತ.
ಏನೂ ಆಗಿಲ್ಲ. ಅವ್ರೇನಾದ್ರೂ ಕೇಂದ್ರ ಸಚಿವರಾಗಬೇಕು ಅಂತ ಏನು ಆಶೆಯನ್ನು ವ್ಯಕ್ತಪಡಿಸಿರ್ಲಿಲ್ಲ. ಬದಲಾಗಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ನನ್ನ ತೊಡಗಿಸ್ತೇನೆ, ಪಾರ್ಟಿಯನ್ನು ಕಟ್ತೇನೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗುವಂತವ್ರು ಕನಸುಗಳಿದೆ, ಅದು ನೆಲೆಸಿದ್ರೆ ತಪ್ಪೇನು? ಅಲ್ಲ, ಕೇಂದ್ರದ ಅನುದಾನವನ್ನು ಸದ್ಯ ಇರ್ತಕ್ಕಂಥ ಅವಕಾಶವನ್ನ ಪಡೆದುಕೊಂಡು ಹೆಚ್ಚಿನ ಅನುದಾನವನ್ನ ತಂದು ಕರ್ನಾಟಕಕ್ಕೆ ತಮ್ಮ ಸೇವೆಯನ್ನ ಈ ಮೂಲಕವೂ ಕೂಡ ಮಾಡಬಹುದಿತ್ತಲ್ಲ ಅಂತಕ್ಕಂಥ. ಪ್ರಸ್ತುತ ಬಾಲಘಟ್ಟದಲ್ಲಿ ಅವರಿದ್ದಾರೆ. ಇವತ್ತು 1540 ಕೋಟಿ ರೂಪಾಯಿ ಬರ ಪರಿಹಾರಕ್ಕೆ ಏನು ಕೊಟ್ಟಿದೆ ಕೇಂದ್ರ ಸರ್ಕಾರ, ಅದರಲ್ಲಿ ಯಡಿಯೂರಪ್ಪನವರು ಮತ್ತೆ ಇಡೀ ತಂಡದ ಪಾಲಿಗೆ ಅಂತ ಅನ್ಸೋದಿಲ್ವಾ? ಇವರಿಗೆ ಕರ್ನಾಟಕ ರಾಜ್ಯದಲ್ಲಿ ಬರ ಪರಿಹಾರಕ್ಕೋಸ್ಕರ 200-300 ಕೋಟಿ ರೂಪಾಯಿ ಕೊಡ್ತಾ ಇದ್ರು ನಮ್ಮ ಸರ್ಕಾರ ಇರುವಾಗ, ಅಂದ್ರೆ ಕೇಂದ್ರ ಸರ್ಕಾರ. ಇವತ್ತು 1540 ಕೋಟಿ ರೂಪಾಯಿನ ಕುಡಿ ನೀರು ಬಡವರಿಗೆ ಹಂಚಿಕೆಯಲ್ಲಿ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿರುವಂತದ್ದು ಯಡಿಯೂರಪ್ಪನ ಪ್ರಯತ್ನ ಅಲ್ವೇನು? ಇರಬಹುದು, ಖಂಡಿತ. ಹಾಗೇನೆ ಈ ಕರಾವಳಿ ಭಾಗದಿಂದ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಏನು ನಿರೀಕ್ಷೆಯನ್ನ ಪಡ್ತೀರಿ? ಯಾವ ನೀವು ಇಲ್ಲಿಂದ ಬೈಂದೂರಿನ ಬೈಂದೂರಿನ ಮರವಂತೆಯಿಂದ ಪ್ರಾರಂಭವಾಗಿ ಯಜಮಾನಿಯ ಗಡಿವರೆಗೆ ಉಡುಪಿ ಜಿಲ್ಲೆಯಲ್ಲಿ ಉಳ್ಳಾಲವರೆಗೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗ ಮಾಡಿದಂತ ಹಣ ಯಾವುದೇ ಸರ್ಕಾರ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಹೀಗಾಗಿ ಯಡಿಯೂರಪ್ಪನವರ ಬಗ್ಗೆ ಅವಳಿ ಜಿಲ್ಲೆಗಳಲ್ಲಿರುವಂತ ಒಂದು ಪ್ರೀತಿ ಏನಂತ ಹೇಳಿದ್ರೆ, ಅವರೊಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಬಡವರ ಬಗ್ಗೆ ಅನ್ನುವಂತ ಭಾವನೆಗಳು ವ್ಯಾಪಕವಾಗಿ ಜಾತಿ ಧರ್ಮನ ಮೀರಿದೆ. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಜನಸಾಮಾನ್ಯರಿಗೆ ಅರಿವಿದೆ. ಹಾಗಾದ್ರೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಸಾಮರಸ್ಯ ಒಡೆಯೋದಿಲ್ಲ. ಬಿಜೆಪಿ ಈಗಲೂ ಸಾಮರಸ್ಯದಿಂದ ಇದೆ, ಮತ್ತಷ್ಟು ಗಟ್ಟಿ ಆಗುತ್ತೆ ಅನ್ನೋ ಭರವಸೆ ಇದೆ. ಅನುಮಾನ ಬೇಡ ನಿಮಗೆ. ಹಾಗೆ ಬಹಳ ಮುಖ್ಯವಾಗಿ ಒಂದು ACB ಪ್ರಕರಣದಲ್ಲಿ ಯಡಿಯೂರಪ್ಪನವರ ಸ್ಪಷ್ಟ ಚಿತ್ರಣ ಅಥವಾ ಸ್ಪಷ್ಟ ಪ್ರತಿಭಟನೆ ಇನ್ನೂ ಸ್ಪಷ್ಟವಾಗಲಿಲ್ಲ. ಖಾಲಿ ಸಾಮಾಜಿಕ ಸಂಘಟನೆಗಳಿಂದ ಪ್ರತಿಭಟನೆ ಆದಷ್ಟು ಸ್ಪಷ್ಟವಾದಂತಹ ಒಂದು ವಿಚಾರ ಆಗಿರ್ಬೋದು, ತಾತ್ವಿಕ ಹಿನ್ನೆಲೆಯಲ್ಲಿ ಅವರು ಮಾತನ್ನೇ ಆಡಲಿಲ್ಲ ಅಂತಕ್ಕಂಥದ್ದು. ACB ಪ್ರಕರಣದಲ್ಲಿ ನಿಮ್ಮ ಬೆಂಗಳೂರಿನ ವಿಧಾನಸೌಧದ ಎದುರುಗಡೆ ಮಾಡಿರುವಂತ ಇಡೀ ದಿವಸದ ಧ್ವನಿ ಇದೆಯಲ್ಲ, ಅದರ ಪೂರ್ಣ ನೇತೃತ್ವವನ್ನು ಯಡಿಯೂರಪ್ಪನವರೇ ವಹಿಸಿಕೊಂಡಿದ್ರು. ಅವರು ಹಾಕಿರುವಂತ ಮಾತುಗಳು, ಅವರ ಧ್ವನಿ, ಅವರ ವಿಚಾರ, ಅವರ ಸಂಘಟನಾತ್ಮಕ ಹೋರಾಟದ ಕಲ್ಪನೆ ಇರೋದಿಲ್ಲ, ಎಲ್ಲವೂ ಕೂಡ ACB ಹೋರಾಟದಲ್ಲಿ ವ್ಯಕ್ತವಾಗಿತ್ತು. ACB ಎನ್ನುವಂತದ್ದು ಲೋಕಾಯುಕ್ತವನ್ನು ಮುಗಿಸ್ಲಿಕ್ಕೆ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರದ ತಂತ್ರ ಅನ್ನೋದು ಅವರು ಸ್ಪಷ್ಟವಾಗಿತ್ತು. ಆ ಹೋರಾಟದ ಮುಂಚೂಣಿಯಲ್ಲಿ ಅವರು ಇದ್ದಾರೆ, ಅದನ್ನು ತುದಿಬಿಡಿಸ್ತಾರೆ. ಈಗ ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರು ಏನು ನೇಮಕವಾಗಿದ್ದಾರೆ, ಇವರನ್ನ ಸುತ್ತಲೂ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲಾ ನಾಯಕರು ಒಪ್ಪಿಕೊಳ್ಳುತ್ತಾರೆ. ಈ ದೊಡ್ಡ ಒಂದು ರಾಜಕೀಯ ಪಕ್ಷದಲ್ಲಿ ಎಲ್ಲರಿಗೂ ತಾವಾಗಬೇಕು ಅಂತ ತಿಳ್ಕೊಂಡ್ರೆ ತಪ್ಪೇನಿರೋದಿಲ್ಲ. ಆದ್ರೆ ಪಾರ್ಟಿಯನ್ನು ಗಟ್ಟಿಗೊಳಿಸಂತ ಯಡಿಯೂರಪ್ಪನವರು ಆಗ್ತಾರೆ ಅನ್ನುವಂತ ಒಟ್ಟು ಯೋಚನೆ ಇದೆಯಲ್ಲ, ಎಲ್ಲರೂ ಕೂಡ ಒಪ್ಪಿದ್ದಾರೆ, ಎಲ್ಲರೂ ಸಾಮರ್ಥ್ಯದಿಂದಿದ್ದೇವೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೇವೆ. ಈಗ ರಾಜ್ಯಾಧ್ಯಕ್ಷರಾಗಿ ಏನು ಯಡಿಯೂರಪ್ಪನವರು ನೇಮಕವಾಗಿದ್ದಾರೆ, ಇದು ಬಿಜೆಪಿಗೆ ಅತಿ ವಿಶ್ವಾಸವ ಅಂತಕ್ಕಂಥದ್ದು ಒಂದು ಕಡೆಯಿಂದ. ಮುಂದಿನ ದಿನಮಾನದಲ್ಲಿ ನಾವು ಅಧಿಕಾರವನ್ನ ಪಡೆದಿದ್ದೇವೆ, ಯಡಿಯೂರಪ್ಪನವ್ರನ್ನ ಬ್ರ್ಯಾಂಡ್ ಟ್ರೇಡ್ ಮಾರ್ಕ್ ಮಾಡ್ತಾ ಇದ್ದಾರಾ ಅಂತ. ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಮುಖಂಡರನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರೆ ಅದು ತಪ್ಪಲ್ಲ. ಆದ್ರೆ ಮತ್ತೆ ನಾವು 3 ವರ್ಷಗಳ ಈಚೆ ಏನು ಎಡವಿದ್ದೇವೆ ಅದನ್ನು ಸರಿ ಮಾಡ್ಕೊಂಡು ಮುಂದುವರ್ತೇವೆ. ಹಾಗಾಗಿ ಯಡಿಯೂರಪ್ಪ ಅನ್ನುವಂತ ಒಂದು ಶಕ್ತಿ, ಅವರ ಹೋರಾಟದ ಕಲ್ಪನೆ ಜೊತೆ ಒಂದು ಸಂಘಟನಾ ವ್ಯೂಹ, ಅದಕ್ಕಿಂತ ಹೆಚ್ಚಾಗಿ ರಾಜ್ಯಾಧ್ಯಕ್ಷರಾಗಿ ಅವರಿಗೆ ಇರುವಂತಹ ಜನಪ್ರಿಯತೆ, ಇದೆಲ್ಲವನ್ನು ಒಟ್ಟಾಗಿ ಉಪಯೋಗಿಸಿಕೊಂಡು ನಾವು ಕೆಲಸ ಮಾಡುವಾಗ ಜನ ನಮ್ಮ ಪರ ವಿಶ್ವಾಸದಿಂದ ಇರ್ತಾರೆ ಅನ್ನುವಂತ ನಂಬಿಕೆ ಇದೆ ನಮಗೆ. ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರಿಗೆ ರಾಜ್ಯದ ಮೇಲೆ ಇರ್ತಕ್ಕಂಥ ಆಸಕ್ತಿಯಿಂದ ಕೇಂದ್ರ ಅವರನ್ನ ಹಿಮ್ಮುಖವಾಗಿ ದಮನ ಮಾಡಿದೆ ಅಂತಕ್ಕಂಥ ಒಂದು ಪ್ರಶ್ನೆ ತಮಗೆ. ಯಡಿಯೂರಪ್ಪನವರೇ ಸ್ವತಃ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ನಾನು ಕೇಂದ್ರದಲ್ಲಿ ಆಡಳಿತದಲ್ಲಿ ಭಾಗಿಯಾಗಲಿಕ್ಕೆ ಆಸಕ್ತಿ ಇಲ್ಲ, ರಾಜ್ಯದಲ್ಲಿ ಪಕ್ಷವನ್ನ ಕಟ್ತೇನೆ, ಇವರನ್ನು ಮುಂಚೂಣಿಗೆ ತರ್ತೇನೆ, ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿದ್ರಿಂದಾಗಿ ಆ ನಂಬಿಕೆಯಲ್ಲಿ, ಆ ಆರೋಪದಲ್ಲಿ ನೋಡಿಲ್ಲ. ಮುಂಬರುವ ದಿನಗಳಲ್ಲಿ ಕರಾವಳಿಯಿಂದ ಯಡಿಯೂರಪ್ಪನವರಿಗೆ ಯಾವ ರೀತಿಯಾದಂತಹ ಬೆಂಬಲವನ್ನ ನೀವು ಕೊಡ್ಲಿಕ್ಕೆ ಸನ್ನದ್ಧರಾಗಿದ್ದೀರಿ? ಅವಳಿ ಜಿಲ್ಲೆಗಳ ಎಲ್ಲ ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಈ ಅವಳಿ ಜಿಲ್ಲೆಯ ಕಟ್ಟಕಡೆ ಕಾರ್ಯಕರ್ತರಿಂದ ಪ್ರಾರಂಭವಾಗಿ ಎಲ್ಲರೂ ಕೂಡ ಯಡಿಯೂರಪ್ಪನ ಬೆನ್ನಿಗೆ ನಿಲ್ತೇವೆ, ಅವರ ಜೊತೆಲಿ ಹೋರಾಟವನ್ನು ಕೊಡ್ತೇವೆ, ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುವುದನ್ನು ನೋಡ್ತೇವೆ. ಹಾಗೆ ಬಹಳ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ತೊಡಕುಗಳನ್ನ ಯಾವತ್ತೂ ಒಂದನ್ನ ಧರಣಿ ಮಾಡುವುದು, ಹಾಗೆ ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು, ಈ ಒಂದು ಸ್ಪಷ್ಟವಾಗಿ ಯಾವ ಪ್ರತಿಭಟನೆಗಳಾಗಲಿ ಯಾವುದೇ ಒಂದನ್ನ ಕೂಡ ತಡೆ ಹಿಡಿಲಿಕ್ಕೆ ಬಿಜೆಪಿಯಿಂದ ಆಗಲಿಲ್ಲ. ಇನ್ನು ಮುಂದಾದರೂ ಆಗುವ ಸಾಧ್ಯತೆಗಳಿದೆಯಾ ಅಂತ? ACB ಪ್ರಕರಣವೂ ಸೇರಿದಂತೆ ಇಲ್ಲಿರುವ ಮರಳುಗಾರಿಕೆ, ಇಲ್ಲಿರುವಂತಹ ಗೊಂದಲ, ಇಲ್ಲಿರುವಂತಹ ಕರಾವಳಿ ಜಿಲ್ಲೆಯ ಎಲ್ಲ ಸಮಸ್ಯೆಗಳಿದೆಯಲ್ಲ, ಅದೆಲ್ಲವನ್ನು ಸರ್ಕಾರಕ್ಕೆ ಮುಖಕ್ಕೆ ರಾಚಿಗಿರದಂತೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೆವು, ಸರ್ಕಾರದ ಗಮನಕ್ಕೆ ತಂದೆವು. ದುರಾದೃಷ್ಟಕ್ಕೆ ಕುಂಭಕರ್ಣದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅದು ಅರಿವಾಗದೇ ಇದ್ರೆ ನಾವು ವಿರೋಧ ಪಕ್ಷವಾಗಿ ನಾವೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಜನಾದೇಶ ಬರುತ್ತೆ, ಅಧಿಕಾರ ಕಳ್ಕೊಳ್ತಾರೆ, ಆವಾಗ ತಪ್ಪಿನ ಅರಿವಾಗುತ್ತೆ. ಈಗ ಹಾಗಾದ್ರೆ ನಮಗೆ ಅಧಿಕಾರ ಬರುವವರೆಗೂ ನಾವು ತಟಸ್ಥರಾಗಬೇಕು ಅಂತ ಅನಿವಾರ್ಯ ಸ್ಥಿತಿ ಬಂದಿದೆ ಅಂತ ಒಪ್ಕೊಳ್ಬೇಕಾಗಿದೆ. ಯಾವ ಸಂದರ್ಭದಲ್ಲೂ ಕೂಡ ಅಧಿಕಾರಕ್ಕೋಸ್ಕರ ನಾವು ತಟಸ್ಥರಾಗುವ ಪರಿಸ್ಥಿತಿ ಇಲ್ಲ. ರಾಜಕೀಯ ಪಕ್ಷಕ್ಕೊಂದು ಅಧಿಕಾರ ಬರಬಹುದು, ಬಾರದೇ ಇರಬಹುದು. ಒಂದು ಸಮಸ್ಯೆಯನ್ನು ಎತ್ತಿ ಸರ್ಕಾರದಿಂದ ಹೋರಾಟ ಮಾಡ್ತೇವೆ, ಸರ್ಕಾರವನ್ನು ಮಣಿಸ್ತೇವೆ, ನಮ್ಮ ಹೋರಾಟವನ್ನು ತುಡಿಬಿಡ್ತೇವೆ.
ಈಗ ಯಡಿಯೂರಪ್ಪನವ್ರ ಮುಂದೆ ಇರ್ತಕ್ಕಂಥದ್ದು ನಾನು CM ಆಗಬೇಕು ಅಂತಕ್ಕಂಥ ಪ್ರಶ್ನೆಯೇ ಅಥವಾ ನಾನು ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೆ ಗಟ್ಟಿ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ? ಒಬ್ಬ ರಾಜಕಾರಣಿ ಯಾವತ್ತೂ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಈಗ ಹೇಳ್ಬೋದು ನಾನು ಪಾರ್ಟಿಯನ್ನು ಕಟ್ತೇನೆ ಮತ್ತೆ CM ಆಗ್ತೇನೆ, ತಪ್ಪೇನದಲ್ಲಿ ನೋಡೋಣ. ಯಾಕೆಂದ್ರೆ ಪಾರ್ಟಿಯನ್ನು ಕಟ್ಟುವ ನಿಟ್ಟಿನಲ್ಲಿ ಅವರನ್ನ ನೋಡಿದರೆ ಕೆಲವರಿಗೆ ಈಗಾಗಲೇ ಅಸಮಾಧಾನದ ಬುಗ್ಗೆಗಳು ಅಲ್ಲಲ್ಲಿ ಕಂಡು ಬರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಅಸಮಾನದ ಹೊಗೆಯುವುದಿರುವಂತ ರಾಜಕೀಯ ಪಕ್ಷಗಳಿಲ್ಲ, ಅದನ್ನೆಲ್ಲ ನಿಭಾಯಿಸುವುದೇ ರಾಜಕಾರಣದ ತಂತ್ರಗಾರಿಕೆ. ಬಿಜೆಪಿ ಅದನ್ನು ನಿಭಾಯಿಸುತ್ತೆ. ಎಲ್ಲ ಒಂದ್ ಕಡೆ ನಾನು ಕೇಂದ್ರದಿಂದ ಇವತ್ತು ಆ ಹೇಳಲಿಕ್ಕೆ ಮುಂದೆ ನನಗೆ ಅನುಕೂಲವಾಗ್ತದೆ, ಕೇಂದ್ರದಿಂದ ನಾಳೆ ದಿನ ನಾನು CM ಕೇಳಲಿಕ್ಕೆ ಆದ ಹುದ್ದೆಯನ್ನು ಕೇಳಲಿಕ್ಕೆ ಕೇಂದ್ರದ ಮಂತ್ರಿಯನ್ನ ನಾನು ತ್ಯಜಿಸಿದ್ದೇನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ದಾರಿಯನ್ನ ಹಿಡಿದ್ರ ಯಡಿಯೂರಪ್ಪನವರು ಅಂತಕ್ಕಂಥ. ಯಾವ ದಾರಿ ಹಿಡಿದ್ರು ಕೂಡ ತಪ್ಪಿಲ್ಲ. ಯಡಿಯೂರಪ್ಪನವರು ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮುಂದೆ ಇದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸಗಳನ್ನು ಮಾಡ್ತೇವೆ, ಪಾರ್ಟಿಯನ್ನು ಅಧಿಕಾರಕ್ಕೆ ಮುನ್ನುಗ್ತೇವೆ. ಅವರಿಗೆ ಬೇಕಾದಂತ ಗೌರವವನ್ನು ಪಾರ್ಟಿ ಕೊಡುತ್ತೆ, ನಾವೆಲ್ಲ ಒಟ್ಟಾಗಿರ್ತೇವೆ. ಭ್ರಷ್ಟಾಚಾರದ ಆರೋಪ ಅಷ್ಟೇ ಸ್ಪಷ್ಟವಾಗಿ ಈಗಲೂ ಯಡಿಯೂರಪ್ಪನವರ ಮೇಲಿದೆ. ಈ ಆರೋಪವನ್ನ ಇಟ್ಕೊಂಡು ಅವರು ಯಾವ ರೀತಿಯಲ್ಲಿ ಮುಂದಿನ ದಿನ ಮುನ್ನುಗ್ತಾರೆ ಅಂತಕ್ಕಂಥದ್ದು ಅದಕ್ಕೆ ಸ್ಪಷ್ಟವಾದಂತ ಒಂದು ಭ್ರಷ್ಟಾಚಾರದ ಆರೋಪ ಮಾಡಿ ಯಡಿಯೂರಪ್ಪನವರನ್ನು ಬಂಧಿಸುವವರೆಗೂ ಕೂಡ ಕಾರ್ಯಚಟುವಟಿಕೆ ಆಗಿತ್ತು. ಇವತ್ತು ಅದೇ ಆರೋಪಗಳು ಕೋರ್ಟ್ ಕೂಡ ಪೂರ್ತಿ ಆರೋಪಗಳನ್ನು ತಳ್ಳಿ ಹಾಕಿರುತ್ತೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪನವರು ಶಚಿರ್ಭೂತರಾಗಿ ಬಂದಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರಿಗೆ ಅರಿವಾಗಿದೆ. ಇವತ್ತು ಜನಾರ್ದನ್ ಪೂಜಾರಿ ಅವರು ಒಂದ್ ಕಡೆ ಹೇಳಿಕೆ ಕೊಡ್ತಾರೆ, ಮೋದಿ ಅವರು ನಾನು ಗೆಲ್ಲುವ ಮುನ್ನ ಕಾಂಗ್ರೆಸ್ ಅನ್ನೋನ್ನ ಕಂಪ್ಲೀಟ್ ಕಿತ್ತು ಹಾಕ್ತೇವೆ ಅಂತ ಹೇಳಿದ್ರು. ಆದ್ರೆ 2 ವರ್ಷವಾದ್ರೂ ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ನಾಳೆ ಯಡಿಯೂರಪ್ಪನವ್ರದ್ದು ಇದೇ ಕಥೆ ಆಗುತ್ತೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಜನಾರ್ದನ್ ಪೂಜಾರಿ ಅವರು ಬಹಿರಂಗವಾಗಿ ಬಿಜೆಪಿ ಟೀಕೆ ಮಾಡಿದಾಗಲೆಲ್ಲ ಬಿಜೆಪಿ ಗೆದ್ದಿದೆ. ಬಿಜೆಪಿ ಗೆದ್ದಿದೆ, ಅದೇ ಗೆಲ್ಲುವ ವಿಶ್ವಾಸ ನಿಮಗಿದೆ? ಇದೆ. ಖಂಡಿತ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದುವರೆಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಇವತ್ತು ಏನು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದ ಹಿನ್ನೆಲೆಯಲ್ಲಿ ತಮ್ಮ ವಿಚಾರಗಳನ್ನು ಬೇರೆ ಬೇರೆ ರೀತಿಯಿಂದಲೂ ಆಯಾಮಗಳಿಂದಲೂ ಕೂಡ ಚರ್ಚೆಯನ್ನು ಮಾಡಿದರು. ನೇರವಾದಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಟ್ಟರು. ಅವರಿಗೆ ವಿಶ್ವಾಸವಿದೆ ಮುಂದಿನ ದಿನಗಳಲ್ಲಿ ಈ ವಿಶ್ವಾಸ ಎಲ್ಲೋ ಒಂದು ಕಡೆ ಅತಿ ವಿಶ್ವಾಸವಾಗಿ ಮಾರ್ಪಡುತ್ತೆ ಸರ್ ಅಂತಕ್ಕಂಥದ್ದು. ಯಾಕಂದರೆ ಈಗ ಒಬ್ಬ ಟ್ರೇಡ್ ಮಾರ್ಕನ್ನು ಇಟ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು, ಇದು ಬಿಜೆಪಿಯಲ್ಲಿ ಇದು ಯಾವಾಗಲೂ ಇರ್ತಕ್ಕಂಥ ದೊಡ್ಡ ಕಾಯಿಲೆ ಆಗಿದೆಯಾ ಅಂತ? ಖಂಡಿತ ಆಗಲಿಕ್ಕಿಲ್ಲ. ಯಾವ ಕಾರಣಕ್ಕಂದರೆ ಯಡಿಯೂರಪ್ಪನಿಗೆ ರಾಜಕೀಯ ಎಂಬುದು ಅದು ಅರೋದು ಕುಡಿದ ನೀರಾಗಿತ್ತು. ಅವರು ಚಾಣಾಕ್ಷರಾಗಿದ್ದಾರೆ, ಖಂಡಿತವಾಗಿ ಚಾಣಾಕ್ಷರಾಗಿದ್ದಾರೆ. ಈ ಅತಿ ವಿಶ್ವಾಸ ಮಾರಕ ಅಂತ ಖಂಡಿತ ಆಗೋದಿಲ್ಲ. ಅವರಿಗೆ ರಾಜಕೀಯದಲ್ಲಿ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು, ಯಾವ ರೀತಿ ನಡಿಬೇಕು, ಯಾರನ್ನು ಯಾವ ರೀತಿ ವಿಶ್ವಾಸ ತಗೊಳ್ಬೇಕು, ಕಾರ್ಯಕರ್ತರು ಯಾವ ರೀತಿ ಇರಬೇಕು, ಪಕ್ಷವನ್ನು ಮತ್ತೆ ಹೇಗೆ ಕಟ್ಟಬೇಕೆಂಬ ಎಲ್ಲ ಕಲ್ಪನೆಗಳು ಅವರ ತಲೆಯಲ್ಲಿ ಉಂಟು. ಖಂಡಿತವಾಗಿ ಇದು ನಮ್ಮ ಪಕ್ಷಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವಲ್ಲಿ ನಮ್ಮ ನಿರೀಕ್ಷೆಯ ಒಂದು ಪಕ್ಷ ರಾಜಕೀಯ ಒಂದು ಸರ್ಕಾರವನ್ನು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಇದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಇದೆ ಮಾಡ್ತದೆ ಎಂಬುದು ನಮ್ಮ ವಿಶ್ವಾಸ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರು ಇವತ್ತೇನು ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಕಾರ್ಯಕ್ರಮವಿದು. ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಸಿದ್ದಾಸ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ನಲ್ಲಿ ಸ್ವಾಗತ. ಇವತ್ತು ಎಡ್ಡಿ ಯುಗಾರಂಭ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ವಿಚಾರಗಳು ಕರಾವಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಾ ಇದೆ, ಅದು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದ ಹಿನ್ನೆಲೆಯಲ್ಲಿ. ಯಾಕೆಂದರೆ ಇನ್ನು 2 ವರ್ಷಗಳನ್ನು ಕಳೆದರೆ ಮತ್ತೆ ವಿಧಾನಸಭೆಯ ಚುನಾವಣೆ ಎದುರಾಗ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಟಿಕೆಟ್ ಗೊಂದಲ, ಇನ್ನೊಂದು ಮುನ್ನೊಂದು ಸಾಕಷ್ಟು ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಯಾವ ರೀತಿಯಾದಂಥ ಯಡಿಯೂರಪ್ಪನವರು ಪೂರಕವಾಗ್ತಾರೆ ಕರಾವಳಿ ಭಾಗದಲ್ಲಿ ಮತ್ತೆ ಮಾರಕವಾಗ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಈ ಭಾಗದಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಹಾಗೆ ಸರ್, ಬಹಳ ಮುಖ್ಯವಾಗಿ ಕರಾವಳಿ ದೃಷ್ಟಿಯಿಂದ ಯಡಿಯೂರಪ್ಪನವರ ಸಾಧನೆಗಳು ನಿಮ್ಮ ಪ್ರಕಾರ ಏನು ಅಂತಕ್ಕಂಥ ಕರಾವಳಿಯಲ್ಲಿ, ಯಾಕಂದರೆ ಉತ್ತರ ಕರ್ನಾಟಕ ರೈತರು ಹೀಗೆ ಅವರ ಕೆಲಸಗಳು ಹೆಚ್ಚಾಗಿ ಕಂಡು ಬಂದಿದ್ದು, ಆದರೂ ಕೂಡ ಕರಾವಳಿಯಲ್ಲಿಯೂ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಕರಾವಳಿಗೆ ನಿಮ್ಮ ಒಂದು ಭಾಗದಲ್ಲಿ ಅವರ ಕೆಲಸಗಳನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು? ನೋಡಿ, ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ
ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಈ ಕರಾವಳಿ ಜಿಲ್ಲೆಗಳಿಗೆ ಹರಿದು ಬಂದಷ್ಟು ದುಡ್ಡು ಯಾವ ಸರ್ಕಾರದಲ್ಲಿ ಕೂಡ ಬಂದಿಲ್ಲ. ಸುಂದರವಾದ ಉಡುಪಿ ಸುಂದರ ನಗರವನ್ನು ನಿರ್ಮಾಣ ಮಾಡುವಲ್ಲಿ ಒಬ್ಬೊಬ್ಬರು ಶಾಸಕರು 400ರಿಂದ 500 ಕೋಟಿ ರೂಪಾಯಿಗಳನ್ನು ಈ ತಮ್ಮ ಕ್ಷೇತ್ರಗಳಿಗೆ ತಂದಿದ್ದಾರೆ. ಎಸ್ ಸರ್, ನಾವು ಕಿಶನ್ ಹೆಗಡೆ ಅವರು ಲೈನಲ್ಲಿದ್ದಾರೆ, ಅವರ ಪ್ರತಿಕ್ರಿಯೆಯನ್ನು ಕೇಳೋಣ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಿಂದ ಕಿಶನ್ ಹೆಗಡೆ ಅವರು ರಾಜ್ಯಾಧ್ಯಕ್ಷರಾಗಿ ಏನು ಯಡಿಯೂರಪ್ಪನವರು ನೇಮಕಗೊಂಡಿದ್ದಾರೆ ಆ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಕಿಶನ್ ಹೆಗಡೆ ಅವರೇ ನಮಸ್ತೆ. ನಮಸ್ತೆ. ಇವತ್ತು ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯಿಂದ ಏನು ಯಡಿಯೂರಪ್ಪನವರು ನೇಮಕವಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕಂಪ್ಲೀಟ್ ಇವರು ದೊಡ್ಡ ಸವಾಲಾಗಿ ಪರಿಣಾಮ ಬೀರ್ತಾರೆ ಅಂತಕ್ಕಂಥದ್ದು. ಅವರು ಕಾಂಗ್ರೆಸ್ಸಿಗೆ ಸವಾಲಾಗ್ತಾರ ಇಲ್ವಾ ಅನ್ನೋದು ಸೆಕೆಂಡ್ರಿ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಅವರ ಪಕ್ಷದೊಳಗಿನ ಬಿಕ್ಕಟ್ಟುಗಳನ್ನ ಯಡಿಯೂರಪ್ಪ ಕಾಂಗ್ರೆಸ್ ಅನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ಎರಡನೇ ಮಾತು ಪ್ರಸ್ತುತ ಅಲ್ಲ, ಅತ್ಯಂತ ಪ್ರಸ್ತುತ. ಇವತ್ತು ಬಿಜೆಪಿ ಒಳಗೆ ಅವರು ಹೇಗೆ ಅದನ್ನು ಎದುರಿಸ್ತಾರೆ. ಬಿಜೆಪಿಯಲ್ಲಿ ಇನ್ನೂ ಬಣಗಳಿದಾವೆ ಅಂತೀರಿ ನಿಮ್ಮ ಪ್ರಕಾರ? ಬಣ ಅಲ್ಲ, ಬಣಗಳು ಇದೆ. ಬಣಗಳು ಬಣ ಇಲ್ಲ, ಅಲ್ಲಿ ಬಣಗಳು ಇದೆ ಸಾಕಷ್ಟು. ಇನ್ನು ಅಲ್ಲಿ ಸಾಮರಸ್ಯ ಇಲ್ಲ. ಸಾಮರಸ್ಯ ಅನ್ನೋ ಶಬ್ದಕ್ಕೆ ಬಿಜೆಪಿಯಲ್ಲಿ ಅರ್ಥ ಇಲ್ಲ ನಿಮ್ಮ ಪ್ರಕಾರ? ಹೇಳಿ, ಅದ್ರ ಮೇಲೆ ಅವರು ಬೇರೆಯವ್ರ ಬಗ್ಗೆ ಮಾತಾಡ್ಲಿ. ಯಡಿಯೂರಪ್ಪ ಒಬ್ಬ ಹೋರಾಟಗಾರ, ಅದ್ರ ಬಗ್ಗೆ ನಮ್ದೆಲ್ಲ ಎರಡು ಮಾತಿಲ್ಲ. ಆದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಐತಿಹಾಸಿಕ ದುರಂತ ಅಂತ ಹೇಳ್ತಕ್ಕಂತ ಒಂದು ಶಬ್ದ ಇದ್ರೆ ಅದು ಬಹುಶಃ ಯಡಿಯೂರಪ್ಪನವರಿಗೆ ಅನ್ವಯಿಸ್ತದೆ. ಜೈಲಿಗೆ ಹೋದಂತ ಕೀರ್ತಿ, ಇದೆಲ್ಲದಕ್ಕೆ ಉತ್ತರವನ್ನ ಇವತ್ತು ಅವರು ಪರಿಶುದ್ಧರಾಗಿದ್ದಾರೆ ಅಂತ ಇವ್ರು ಒಪ್ಕೊಳ್ತಾರ? ಅಲ್ಲ, ಅದು ವ್ಯಕ್ತಿಗೆ ಆ ಪಾರ್ಟಿ ಅಥವಾ ಅವತ್ತಿನ ಅನಿವಾರ್ಯತೆ ತಂದು ಕೊಟ್ಟಂತ ಅದನ್ನ ಮುಂದಿಟ್ಕೊಂಡು ನೀವು ಯಡಿಯೂರಪ್ಪನ ಎಷ್ಟರ ಮಟ್ಟಿಗೆ ದೂರಬಹುದು ಅಂತಕ್ಕಂಥದ್ದು. ಅಲ್ಲ, ನಾವು ದೂರುವ ಪ್ರಶ್ನೆ ನಾವು ದೂರ್ತಾ ಇಲ್ಲ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಅವ್ರು ಹೇಳಿದೆ ಮತ್ತೆ ಹೇಳ್ಬೋದು. ನಾವು ಕ್ಲೀನ್ ಚಿಟ್, ಎಲ್ಲಿಯೂ ಕ್ಲೀನ್ ಚಿಟ್ ಪಡಿಲಿಲ್ಲ, ಇನ್ನೂವರೆಗೂ ಹಾಗೆ ನಡೆದಿದೆ, ಪ್ರೋಸೆಸ್ ಇದೆ, ಎಲ್ಲಿಯೂ ಕ್ಲೀನ್ ಚಿಟ್ ಪಡಿಲಿಲ್ಲ. ಇಂಟೀರಿಯಂ ರಿಲೀಫ್ಗಳು ಅವ್ರಿಗೆ ಸಿಕ್ಕಿವೆ. ಅದು ಎಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ಇದ್ದದ್ದೇ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಇವತ್ತು ಬಿಜೆಪಿ ನೈತಿಕವಾಗಿ ಎಷ್ಟು ದಿವಾಳಿ ಎದ್ದಿದೆ ಅನ್ನೋದಕ್ಕೆ ಯಡಿಯೂರಪ್ಪನನ್ನ ರಾಜ್ಯಾಧ್ಯಕ್ಷನಾಗಿ ಅವರು ತಂದದ್ದಿದೆ ಅಲ್ಲ, ಅದು ಒಂದೇ ಸಾಕು. ನಮಗೆ ಅವರು ಥ್ರೆಟ್ ಆಗುವ ಪ್ರಶ್ನೆ ಇಲ್ಲ. ಅಂದ್ರೆ ಯಡಿಯೂರಪ್ಪನವರು ಇಲ್ದಿದ್ರೆ ಮುಂದಿನ ದಿನ ಬಿಜೆಪಿ ಅಪ್ರಸ್ತುತವಾಗ್ತದೆ ಅಂತಕ್ಕಂಥದ್ದ? ಆಗಿದೆ, ಆಲ್ರೆಡಿ ಆಗಿದೆ. ಅಲ್ಲಿ ನಾಯಕರುಗಳಿದ್ದಾರೆ ಹೊರತು, ಅವರಲ್ಲಿ ಕಚ್ಚಾಡ್ಕೊಳ್ಳಿಕ್ಕೆ ನಾಯಕರುಗಳಿದ್ದಾರೆ ಹೊರತು. ಹಾಗಿದ್ರೆ ನಿಮ್ಮ ಕರಾವಳಿ ಯಾಕೆ ಈ ಬಾರಿ 60% ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸನ್ನ ಸಾಧಿಸಿತ್ತು? ಮೊನ್ನೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಈ ಒಂದು ವಿಧಾನ ಪರಿಷತ್ ಆಗಿರ್ಬೋದು. ಬಹಳ ಸ್ಪಷ್ಟ ನಿಮ್ಗೆ, ಚುನಾವಣಾ ರಾಜಕೀಯದಲ್ಲಿ ಸೋಲು ಗೆಲುವುಗಳು ಸಹಜ, ಸ್ವಾಭಾವಿಕ. ಆದ್ರೆ ಹೇಳಿ, ಯಾವುದೇ ಸೋಲು ಯಡಿಯೂರಪ್ಪನವರು ಪಕ್ಷ ಬಿಟ್ಟೋದು. ನಾನು ನಮ್ಮ ವ್ಯವಸ್ಥೆಗಳ ಬಗ್ಗೆ, ಚುನಾವಣಾ ವ್ಯವಸ್ಥೆಗಳ ಬಗ್ಗೆ ಬೇರೆ ಮಾತಾಡೋ, ಅದು ಬೇರೆ ವಿಷಯ. ಆದ್ರೆ ಯಡಿಯೂರಪ್ಪ ಪಕ್ಷ ಬಿಟ್ಟೋಗಿ ಇದ್ದ ಈ ದೇಶದ ಮುಕ್ಕೋಟಿ ದೇವತೆಗಳ ಮೇಲೆ ಆಣೆ ಮಾಡಿ ಹೇಳಿದ್ದಾರೆ, ನಾನು ಮತ್ತೆ ಬಿಜೆಪಿಗೆ ಮರಳುವುದಿಲ್ಲ ಅಂತ. ಅಂತ ಯಡಿಯೂರಪ್ಪನನ್ನ ಕರ್ಕೊಂಡು ಬಂದು ಮತ್ತೆ ಕಟ್ಟು ನೈತಿಕ ದಿವಾಳಿ ಇವರಲ್ಲಿ ಇದೆ ಅಂತೇಳಿ ಆದ್ಮೇಲೆ ಇವರು ಯಾವ ದೇಶವನ್ನು ಪ್ರಶ್ನೆ ಮಾಡಬಹುದು ಸರ್ ನೀವು ಅವರಿಗೆ? ದಿವಾಳಿತನಕ್ಕೂ ಒಂದು ಮಿತಿ ಅನ್ನೋದಿದೆ. ಆ ದಿವಾಳಿತನದ ಮಿತಿಯನ್ನ, ರಾಜಕೀಯ ದಿವಾಳಿತನದ, ನೈತಿಕತೆ ದಿವಾಳಿತನದ ಮಿತಿಯನ್ನ ಮೀರಿ ಹೋದಂತ ಬಿಜೆಪಿ ಪಕ್ಷ ಇವತ್ತು ಅನಿವಾರ್ಯತೆಯನ್ನು ಇವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಎಸ್ ಸರ್, ನಮ್ಮ ಜೊತೆ ರತ್ನಾಕರ್ ಮಟ್ಟಾರ್ ಅವರು ಇದ್ದಾರೆ, ಅವ್ರು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕಿದ್ದಾರೆ. ಕಿಶನ್ ಹೆಗಡೆ ಅವರೇ, ವಕೀಲ್ರೆ, ನೀವು ನೆಲ ಕಚ್ಚಿ ಹೋಗಿದ್ದೀರಿ. ನಾವು ಪಾಪ ಅದು ನಿಮ್ಮ ಹಗಲು ಕನಸು ಅಲ್ಲ, ನೀವು ನೆಲ ಕಚ್ಚಿ ಹೋಗಿದ್ದೀರಿ. ನಾವು ಜಿಲ್ಲಾ ಪಂಚಾಯತ್ನಲ್ಲಿ ನಾಮಾವಶೇಷ ಆಗಿದ್ದೀರಿ, ತಾಲೂಕ್ ಪಂಚಾಯತ್ನಲ್ಲಿ ನಾಮಾವಶೇಷ ಆಗಿದ್ದೀರಿ. ಕಾಂಗ್ರೆಸ್ ಎಂಬುದು ಕಾಂಗ್ರೆಸ್, ಜಿಲ್ಲೆ ಎಂಬುದು ಕಾಂಗ್ರೆಸ್ ಮುಕ್ತ ಆಗಿದೆ. ಮತ್ತು ಕೂಡ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮೇಲಂತ ಹೇಳ್ತಾ ಇದ್ದೀರಿ. ನಾಚಿಕೆ ಆಗುದಿಲ್ಲ ನಿಮಗೆ? ನಿಮ್ಗೆ ಏನಾದರೂ ನೈತಿಕತೆ ಉಂಟಾ? ಮಾತನಾಡಲಿಕ್ಕೆ ಏನಾದರೂ ನೈತಿಕತೆ ಉಂಟಾ? ನಿಮ್ಮ ಕಾಲಬುಡದಲ್ಲೇ ಇಷ್ಟೊಂದು ಕೊಳೆಯುತ್ತ ಉಂಟು. ಮತ್ತು ಕೂಡ ಅವರು ಯಡಿಯೂರಪ್ಪನವರು ತಂದಿದ್ದಾರೆ, ಅವರು ದಿವಾಳಿ ಹೋಗಿದೆ. ಏನ್ರಿ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಏನಾಗಿದೆ ನಿಮಗೆ? ಈ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರಿದ್ದೀರಿ, ಉಸ್ತುವಾರಿ ಸಚಿವರಿದ್ದೀರಿ, ಕ್ಯಾಬಿನೆಟ್ ದರ್ಜೆ ಸಚಿವರಿದ್ದೀರಿ. ನಿಮ್ಮ ಕ್ಷೇತ್ರಗಳಲ್ಲಿ ಏನಾಗಿದೆ? ನಿಮ್ಮ ಕುಂದಾಪುರದಲ್ಲಿ ಏನಾಗಿತ್ತು ರೀ?
ನೀವು ಕಿಶನ್ ಹೆಗಡೆ, ನೀವು ಕುಂದಾಪುರದವರು. ಕುಂದಾಪುರದಲ್ಲಿ ನಿಮಗೆ ಒಂದು ಸ್ಥಾನವನ್ನು ಗೆಲ್ಲಲಿಕ್ಕೆ ಆಗ್ಲಿಲ್ಲ, ನಾಚಿಕೆ ಆಗುದಿಲ್ಲ ಜನರ ಮುಂದೆ ಹೋಗ್ಲಿಕ್ಕೆ. ಮತ್ತು ಕೂಡ ದಿವಾಳಿ ಅಂತ ಶಬ್ದವನ್ನ ನೀವು ಒಂದು ನಿಮ್ಮ ಸಂಸ್ಕಾರವನ್ನ ತೋರಿಸ್ತದೆ. ಏನ್ ಮಾತಾಡ್ತೀರಿ ನೀವು? ಉತ್ತರ ಕೊಡಿ ವಕೀಲರೇ. ಅಲ್ಲ, ನೀವು ಏನ್ ಮಾತಾಡ್ತೀರಿ? ನಿಮ್ಮ ಪ್ರಶ್ನೆ ಕೇಳಿ 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 ಇವ್ರೆ. ನಿಮ್ದು ಇವತ್ತಿನ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಯಡಿಯೂರಪ್ಪನ ಬಗ್ಗೆ ಉತ್ತರ ಕೊಡಿ. ಯಡಿಯೂರಪ್ಪನವರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ನೈತಿಕತೆ, ನಿಮ್ಗೆ ಮೊರಾಲಿಟಿ ಏನು ಅಂತ ಹೇಳಿ. ನಿಮ್ಮಿಂದ ನಾವು ಕಡ ತಗೊಳ್ಬೇಕಾದ ಅಗತ್ಯತೆ ಇಲ್ಲ. ಅಲ್ಲ, ಮಾತಾಡುವ ನಿಮಗೆ ಏನಾದ್ರೂ ಒಂದು ನೈತಿಕತೆ ಬೇಕಲ್ಲ. ಏನಾದ್ರೂ ಒಂದು ನಾವು ಜಿಲ್ಲೆಯಲ್ಲಿ ನೆಲಕಚ್ಚಿದ್ದೀರಿ. ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನವರನ್ನ ನೀವು ಕಾಂಗ್ರೆಸ್ ಅಂತ ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ರೆಡಿ ಇಲ್ಲ. ಮಾಜಿ ಮುಖ್ಯ ನಮ್ದು ಮೂಲ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗಿದ್ರೆ ಇನ್ನು ನಮಗೆ ಎಷ್ಟಿರ್ಬೇಕು ನೈತಿಕತೆ? ನೋಡಿ, ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿಲ್ಲದಿದ್ರೂ ಕೂಡ ಈ ರಾಜ್ಯದಲ್ಲಿ 10 ರಿಂದ 15 ಜಿಲ್ಲಾ ಪಂಚಾಯತ್ಗಳ ಜಿಲ್ಲೆಗಳಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಇವತ್ತು. ಆದ್ರೂ ಕೂಡ ಮತ್ತೆ ಮತ್ತೆ ಮಾತಾಡ್ತೀರಿ. ನಿಮಗೆ ನಿಮ್ಮ ಬಗ್ಗೆ ಏನು ಮಾತಾಡಿ ಹೇಳ್ಬೇಕು? ಏನೋ ಅಲ್ಲಸಲ್ಲದನ್ನ ಎಲ್ಲಿ ಹೋದ್ರೂ ಅಧಿಕಾರಕ್ಕೆ ಬರುವುದಿದ್ರೆ ಅಧಿಕಾರಕ್ಕೆ ತಪ್ಪಿಸುವ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರಿ ನೀವು ಜಿಲ್ಲೆಗಳಲ್ಲಿ ಇವತ್ತು ಕರಡು ಪ್ರತಿಯನ್ನ ಕಟ್ಟಿದಿರಿ. ಜಿಲ್ಲಾ ರಿಸರ್ವೇಶನ್ ಅಲ್ಲ, ಅಲ್ಲೆಲ್ಲ ಕಾಂಗ್ರೆಸ್ ಅನ್ನ ಎಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಷಡ್ಯಂತ್ರ ಮಾಡಿಕೊಂಡು ಅಧಿಕಾರಕ್ಕೆ ಬರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಕಿಶನ್ ಹೆಗಡೆ ಅವರೇ. ಮತ್ತು ಕೂಡ ಮಾತಾಡ್ತೀನಿ, ನೀವು ಹೇಗೆ ಮುಖ ಎತ್ತಿ ಹೋಗ್ತೀರಿ ಜನರ ಮುಂದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಉಂಟು, ಮುಖ್ಯಮಂತ್ರಿಯಾಗಿ ನಿಮ್ಮ ಪಕ್ಷದ ಸಿದ್ದರಾಮಯ್ಯನವರಿದ್ದಾರೆ, ನಿಮ್ಮ ಪಕ್ಷದವರು ಶಾಸಕರಾಗಿದ್ದಾರೆ. ಈ ಜಿಲ್ಲೆಯಲ್ಲಿ ನಮ್ದು ಒಬ್ಬರು ಶಾಸಕರು ಉಡುಪಿಯಲ್ಲಿ. ಆದ್ರೂ ಕೂಡ ನಿಮ್ಮ ಪರಿಸ್ಥಿತಿ ನಾಮಾವಶೇಷ ಆಗಿದೆ. ಇನ್ನು ಮಾತನಾಡೋದನ್ನು ದಯವಿಟ್ಟು ನೀವು ನಿಲ್ಲಿಸಿ. ನಿಮ್ಗೆ ನೈತಿಕತೆ ಇದ್ರೆ ನಿಮ್ಮ ಶಾಸಕರನ್ನ, ನಿಮ್ಮ ಮಂತ್ರಿಗಳನ್ನ, ನಿಮ್ಮವರನ್ನ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿ. ಕೈದು ಮಾಡಬೇಕಾದ ಅನಿವಾರ್ಯತೆ ನೀವು ಬರ್ತದೆ. ಯಡಿಯೂರಪ್ಪನ ಇಟ್ಕೊಂಡು ನೀವು ಹೋಗ್ತೀರಿ ಅಂತ ಹೇಳಿ. ಆದ್ರೆ ಯಡಿಯೂರಪ್ಪನವರ ಬಗ್ಗೆ ಮುಂಚೆಯೂ ಹಿಂದೆಯೂ ಷಡ್ಯಂತ್ರ ಮಾಡಿದಿರಿ ನೀವು. ಆದರೂ ಕೂಡ ಅವರು ಫೀನಿಕ್ಸ್ ಅಕ್ಕಿ ಅಂತ ಮೇಲೆತ್ತು ಬಂದಿದ್ದಾರೆ. ಇವತ್ತು ನ್ಯಾಯಾಲಯ ಅವರನ್ನ ಕ್ಲೀನ್ ಚಿಟ್ ಕೊಟ್ಟಿದೆ. ಮಿಸ್ಟರ್ ಇಂದಿರಾ ಗಾಂಧಿ ಅವರು ಕೂಡ ಜೈಲಿಗೆ ಹೋಗಿದ್ದಾರೆ. ಇಂದಿರಾ ಗಾಂಧಿ ಅವರು ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಆಗಿದ್ದಾರೆ. ಒಬ್ಬ ಕಾಂಗ್ರೆಸ್ನ ನಾಯಕಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಹುದಾದ್ರೆ ಯಾಕೆ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಮತ್ತೆ ಬರಬಾರ್ದು? ಯಾಕೆ ಬರಬಾರ್ದು? ಹಿರಿಯ ವಕೀಲರು ಮುಂದೊಂದು ದಿವಸ ಸಿದ್ದರಾಮಯ್ಯನವರು ಕೂಡ ಜೈಲು, ಹೋಗಬಾರ್ದು ಅಂತ ಇವತ್ತು ಎಸಿಬಿ ರಚನೆ ಮಾಡಿದ್ರೆ ಎಸಿಬಿಯಲ್ಲಿ ಪ್ರಥಮವಾದ ಕಂಪ್ಲೇಂಟ್ ಮುಖ್ಯಮಂತ್ರಿ ಮೇಲೆ ಬಂದಿದೆ. ಕಿಶನ್ ಹೆಗಡೆ ಅವರು ಏನ್ ಹೇಳ್ತಾರೆ? ಸ್ವಲ್ಪ ಸ್ಯಾಂಟಿಟಿ ಇರ್ತದೆ, ಸುಳ್ಳಿಗೂ ಸ್ಯಾಂಟಿಟಿ ಇರ್ತದೆ. ಆ ಸುಳ್ಳನ್ನು ಕಿಶನ್ ಹೆಗಡೆ ಅವರೇ, ಯಡಿಯೂರಪ್ಪನವರು ನಿರಪರಾಧಿ ಎಂಬುದನ್ನ ಕೋರ್ಟ್ ಹೇಳಿದ ಮೇಲೆ ನಿಮಗೆ ಮಾತನಾಡುವ ಹಕ್ಕಿ ಏನಿದೆ? ನಿಮಗೆ ಜುಡಿಷಿಯರಿ ಮೇಲೆ ವಿಶ್ವಾಸ ಇಲ್ವಾ? ಭಾರತದ ಜುಡಿಷಿಯರಿ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಮತ್ತೆ ನೀವು ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ನೀವು ನೈತಿಕತೆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ ವಕೀಲ್ರೆ. ಬಹಳ ತಪ್ಪು ಕೆಲಸ ಮಾಡ್ತಾ ಇದ್ದೀರಿ ನೀವು ಎಲ್ಲೋ ಒಂದು ಕಡೆ ತಪ್ಪು ಕಲ್ಪನೆಗಳಿಂದ ಎಲ್ಲೋ ಒಂದು ವಿವರಿಸ್ತಾ ಇದ್ದೀರಿ ಅಂತ ಹೇಳಿ ಮಾತಾಡುವ. ಈ ನಿರೀಕ್ಷೆ, ಈ ಒಂದು ಬೆಳವಣಿಗೆ ಮುಂದಿನ ದಿನ ಕರಾವಳಿಯ ಕಾಂಗ್ರೆಸ್ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರಬಹುದು ಅಂತ ಆಗುದಿಲ್ಲ. ಈಗಲೇ ನಿರ್ನಾಮ ಆಗಿದೆ. ಆಗುದೇನು? ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಸ್ವಲ್ಪ ಹಿನ್ನಡೆ ಅಲ್ಲ, 100ಕ್ಕೆ 100 ಹಿನ್ನಡೆ ಅಂತ ಹೇಳಿಸಿ 26 ಜಿಲ್ಲಾ ಪಂಚಾಯತ್ ಸ್ಥಾನಗಳಲ್ಲಿ 20 ಸ್ಥಾನಗಳು ನಾವು ಗೆದ್ದಿದ್ದೇವೆ. 6ರಲ್ಲಿ ನೀವು 134 ಸ್ಥಾನದ ಓಟಿನಲ್ಲಿ ನಮ್ಮ ಒಂದು ಸೀಟು ಹೋಗಿದೆ. 23 ಬರ್ತಾ ಇತ್ತು. ಯಾವ ವಿಷಯದ ಬಗ್ಗೆ ನಮ್ಮಲ್ಲಿ ಶಾಸಕರು ಇರಲಿಲ್ಲ, ಮಂತ್ರಿ ಇರಲಿಲ್ಲ, ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿರಲಿಲ್ಲ. ಖಂಡಿತ ಪ್ರಭಾವ ಬೀರುತ್ತೆ ಮುಂದಿನ ದಿನ ಕಾಂಗ್ರೆಸ್ ಮೇಲೆ, ಒಂದು ಡಿಫೆಕ್ಟ್ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತ. ಯಾವ ಹಿನ್ನಡೆಯೂ ಆಗುದಿಲ್ಲ. ಯಾವ ಹಿನ್ನಡೆ ಆಗುವುದಕ್ಕಿಂತ ಮೊದಲು ಅವರ ಪಕ್ಷದೊಳಗಿನ ಹಿನ್ನಡೆಗಳು ಮುನ್ನಡೆಗಳನ್ನ ಅವರು ಸರಿಪಡಿಸಿಕೊಳ್ಳಿ, ಮತ್ತೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಲೋಚನೆ ಮಾಡಿ. ಕಾಂಗ್ರೆಸ್ ಏನು ಆಗಿಲ್ಲ, ಬಿಜೆಪಿ ಅವರು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಕಿಶನ್ ಹೆಗಡೆ ಅವರು. ಬಹುಶಃ ಇವರು ಏನು ಎಲ್ಲಿದ್ದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವರು ರಾಜಕೀಯ ಆಲೋಚನೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗ್ಲಿ, ಸಿಎಂ ಆಗ್ಲಿ, ಯಡಿಯೂರಪ್ಪನವರು ಕರಾವಳಿಯ ಕಾಂಗ್ರೆಸ್ ಮೇಲೆ ಯಾವುದೇ ಪರಿಣಾಮವನ್ನ ಬೀರ್ಲಿಕ್ಕಿಲ್ಲ. ಪರಿಣಾಮವನ್ನು ಇವರಿಂದ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಜಯಗಳಿಸುತ್ತೆ ಅಂತೀರಿ? ಹಗಲ ಕನಸನ್ನ ಕಾಣ್ತಾ ಇದ್ದಾರೆ ಕಿಶನ್ ಹೆಗಡೆ ಅವರು. ಅದನ್ನು ಮುಂದುವರಿಸಲಿ ಅವರು. ಚುನಾವಣಾ ತಪ್ಪುಗಳಿರ್ಬೋದು. ಕಿಶನ್ ಹೆಗಡೆ ತಮ್ದು ಹಗಲು ಕನಸಿದೆಲ್ಲ ಹೊರತು ಯಡಿಯೂರಪ್ಪನಂತವರು ನೀವು ಒಪ್ಪಿಕೊಳ್ಬೇಕು. ನಿಮ್ಮ ದುರಂತವನ್ನ ನೀವು ಒಪ್ಪಿಕೊಳ್ಬೇಕು. ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ದುರಂತವನ್ನ, ತಪ್ಪನ್ನ, ನಿಮ್ಮ ದುರಂತವನ್ನ ಒಪ್ಪಿಕೊಳ್ಳಿ. ನಮ್ಮ ದುರಂತ ಹೌದಾದ್ರೆ ಸ್ವಾಮಿ, ನಮ್ಮದು ದುರಂತ ಅನ್ನೋದಾದ್ರೆ ನಿಮ್ದು ಏನ್ ಹೇಳುದು? ಐತಿಹಾಸಿಕ ದುರಂತ. ನಮ್ದು ಐತಿಹಾಸಿಕ ವಿಜಯ. ನಮ್ದು ಈ ರಾಜ್ಯದಲ್ಲಿ ಈಗ ಆಗ್ತಿರೋದು ಐತಿಹಾಸಿಕ ವಿಜಯ. ನಿಮ್ಮಂತವ್ರು ಬೇಸರ ಆಗ್ತದೆ ನನಗೆ. ಅದಕ್ಕೆ ನಿಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಬೇಜಾಗ್ತದೆ. ನೀವು ರಾಜಕೀಯದಲ್ಲಿ ಬಹಳ ವರ್ಷಗಳು ಇದ್ದೀರಿ. ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಜನಾರ್ದನ ಪೂಜೆ ಅವರೇ ಪ್ರತಿನಿತ್ಯ ಇವತ್ತು
ಕಾಂಗ್ರೆಸ್ ಅನ್ನ ದೂಷಿಸ್ತಿದ್ದಾರೆ, ಸರ್ಕಾರವನ್ನು ದೂಷಿಸಿದ್ದಾರೆ. ನಾವು ಹೋದ್ರೆ ಒಂದು ಪರೀಕ್ಷೆ ನಡೆಸಲಿಕ್ಕೆ ಅಸಾಧ್ಯವಾದಂತ ಸರ್ಕಾರ ಇದು ಕಾಂಗ್ರೆಸ್ ಅಲ್ಲ, ಸರ್ಕಾರ. ಕಾಂಗ್ರೆಸ್ ನಲ್ಲಿ ಯಾವ ಮಟ್ಟಿಗಿನ ಸಾಮರಸ್ಯ ಉಳಿದಿದೆ ಅಂತಕ್ಕಂಥದ್ದು. ಯಾವುದು ಈಗ ಬಿಜೆಪಿಯನ್ನ ದೂರುವಾಗ ಸಾಮರಸ್ಯದ ವಿಷಯದಲ್ಲಿ ಕಾಂಗ್ರೆಸ್ ನಲ್ಲಿ ಎಷ್ಟರ ಮಟ್ಟಿಗೆ ಸಾಮರಸ್ಯ ಇದೆ, ಇಲ್ಲಿಯೂ ಕೂಡ ಬಣಗಳಾಗಿ ನಿರ್ಮಾಣವಾಗ್ತಾ ಇದೆ. ದಿನದಿಂದ ದಿನಕ್ಕೆ. ಮುಖ್ಯಮಂತ್ರಿಯನ್ನೇ ಅವರು ಮೂಲ ಕಾಂಗ್ರೆಸ್ಗಿರಲ್ಲ ಅಂತ ಹೇಳಿ ಬೇರೆನೇ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅವರ ಸಾಮರಸ್ಯ ಎಲ್ಲಿ ಹೋಗಿ, ಪಾಪ ಇವತ್ತು ಅವರು ಪಕ್ಷವನ್ನೇ ಬಿಟ್ಟು ಹೋದಂತ ಯಡಿಯೂರಪ್ಪರ ಕಾಲೆಗೆ ಪಕ್ಷ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಮರಸ್ಯದ ಬಗ್ಗೆ ಮಾತಾಡ್ತಾರಂತ. ನೀವು ಯಾರಿಗೆ ನಾಯಕತ್ವ ಕೊಟ್ಟಿದ್ದೀರಿ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ? ಬಿಟ್ಟು ಯಾವ ಅಲ್ಲ, ಯಾರಿಗೆ ಕೊಟ್ಟಿದ್ದಾರೆ? ಅಸಂಸ್ಕೃತ ಪದಗಳನ್ನ ಬಳಸಿ ಬಿಜೆಪಿ ಬಗ್ಗೆ ಮಾತನಾಡಿದ ಯಡಿಯೂರಪ್ಪ ಇನ್ನು 100 ವರ್ಷಗಳ ಹಿಂದಲ್ಲ, 10 ವರ್ಷಗಳ ಹಿಂದಲ್ಲ, ಕೇವಲ ದಿನಗಳ ಲೆಕ್ಕದಲ್ಲಿ, ತಿಂಗಳುಗಳ ಲೆಕ್ಕದ ಹಿಂದೆ ಮಾಡಿದಂತ ಅಲ್ಲ, ಸಿದ್ದರಾಮಯ್ಯ ಅವರು ಇವತ್ತು ಕೂಡ ಕಾಂಗ್ರೆಸ್ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರಂತ. ಹೇಳಿ ಸರ್, ಹೇಳಿ. ದುರಂತ ನಮ್ದಲ್ವೇ ಇದು? ನಿಮ್ಮ ದುರಂತ, ನಮ್ಮ ದುರಂತ, ರಾಜ್ಯ ದುರಂತ. ಮತ್ತೇನೋ ಇವರೇನೋ ಕ್ರಾಂತಿ ಆದ ರೀತಿ ಮಾತಾಡ್ತಾರೆ. ಯಾರಿಗೆ ಕ್ರಾಂತಿ, ಯಾವ ಕ್ರಾಂತಿ, ಯಾವ ರೀತಿಯಲ್ಲಿ ಇವ್ರು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವಿಟ್ಟು ಬಿಜೆಪಿ ನಾಯಕರುಗಳು ಮಾತಾಡಿದ್ರೆ ಬಹಳಷ್ಟು ಒಳ್ಳೇದು ಅಂತ ನನ್ನ ಭಾವನೆ. ಖಂಡಿತ ಸರ್, ತಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇವತ್ತು ಖಂಡಿತ ಕಿಶನ್ ಹೆಗಡೆ ಅವರು ಸಾಕಷ್ಟು ಒಂದು ಸವಾಲಾತ್ಮಕವಾದ ಮಾತುಗಳನ್ನ ತಮಗೆ ಮಾತಾಡಿದ್ರು. ಅದ್ರಲ್ಲಿ ನಾವು ದುರಂತದಲ್ಲಿ ಇದ್ದೇವೆ, ಬಿದ್ದಿದ್ದೇವೆ ಮತ್ತು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳುವಂತ ಒಂದು. ಅಲ್ಲ, ಅದನ್ನ ಹೇಗೆ ಹೇಳಿಕೆ ಸಾಧ್ಯ? ಎರಡೂ ಪಕ್ಷದಲ್ಲೂ ಕೂಡ ಇದು ಈ ಒಂದು ಚಾಲೆಂಜ್ ಇವತ್ತಿದೆ. ನೋಡಿ, ಕಾಂಗ್ರೆಸ್ ನಲ್ಲಿ ಕೂಡ ನೀವು ಹೇಳಿದಾಗೆ ರಾಜಕೀಯ ಪಕ್ಷಗಳಲ್ಲಿ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು, ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇರುವಾಗ ಭಿನ್ನಾಭಿಪ್ರಾಯಗಳಿರ್ತವೆ. ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇರುವುದಿಲ್ವಾ? ಎಲ್ಲರೂ ಕೂಡ ನಾಯಕತ್ವವನ್ನು ನಾಯಕರಾಗಿರುವಂಥ ಒಂದು ಪಕ್ಷದಲ್ಲಿ ನಮ್ಮ ಪಕ್ಷ ಖಂಡಿತವಾಗಿಯೂ ಕೂಡ ನಾಯಕತ್ವದ ಗುಣಗಳನ್ನು ಇರುವಂತ ನಾಯಕರುಗಳ ಒಂದು ಸಮೂಹ, ದೊಡ್ಡ ಸಮೂಹ ಇರುತ್ತೆ. ಅವರು ನೇರವಾಗಿ ಒಂದು ಹೇಳಿದ್ರು, ಯಾವ ಬಿಜೆಪಿಯನ್ನ ನೇರವಾಗಿ ಬೈದು ತೆಗಳಿ ಕೆಲ ಹಿಂದಗಳಷ್ಟೇ ಓಡಿ ಹೋದ ಯಡಿಯೂರಪ್ಪನವರ ಕಾಲಿಗೆ ಬಿದ್ದಿದ್ದಾರೆ, ಮತ್ತೆ ಅವರ ಕಾಲಿಗೆ ಪಕ್ಷವನ್ನ ಕಟ್ಟಿದ್ದಾರೆ ಅಂತ ನೇರವಾಗಿ ಹೇಳ್ತಾರೆ. ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಅನ್ನ ತೆಗಳ್ತಾ ಅದನ್ನ ನಿರ್ನಾಮ ಮಾಡ್ಬೇಕಂತ ಬಯಸಿದವರು ಸಿದ್ದರಾಮಯ್ಯವರು. ಆ ಸಿದ್ದರಾಮಯ್ಯವರನ್ನೇ ಇವತ್ತು ಪಟ್ಟ ಕಟ್ಟಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಎರಡೂ ಪಕ್ಷದವರು ಜನರ ಮುಖಕ್ಕೆ ಮಣ್ಣು ಹಾಕ್ತಾ ಇದ್ದಾರಾ ಅಂತ. ಖಂಡಿತವಾಗಿ ಜನರ ಮುಖಕ್ಕೆ, ಜನರ ವಿಶ್ವಾಸವನ್ನ ತೆಕ್ಕೊಳ್ಳಿಕ್ಕೆ ಅರ್ಹ ನಾಯಕರನ್ನ ಇವತ್ತು ಯಾರಿದ್ದಾರೆ ಅವರಿಗೆ ಪಟ್ಟವನ್ನ ಕಟ್ಟಿದ್ದೇವೆ. ಇವತ್ತು BS ಯಡಿಯೂರಪ್ಪನವರು ರಾಜ್ಯದಲ್ಲಿ ಜನರ ಆಯ್ಕೆ, ಜನ ಇವತ್ತು ಅಪೇಕ್ಷೆ ಪಟ್ಟಿದ್ದಾರೆ. ಮತ್ತೆ ಅವರಿಗೆ ನಾಯಕತ್ವ ಕೊಡಬೇಕು, ಮತ್ತೆ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ, ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ವರಿಷ್ಠರು ಮತ್ತೆ ಜವಾಬ್ದಾರಿಯನ್ನ ಸನ್ಮಾನ್ಯ ಯಡಿಯೂರಪ್ಪ, ಇದು ಒಳ್ಳೆ ಬೆಳವಣಿಗೆ ಅಂತ ನೀವು ಭಾವಿಸ್ತೀರಿ? ಒಳ್ಳೆ ಬೆಳವಣಿಗೆ ಅಲ್ಲ, ಖಂಡಿತವಾಗಿ ಒಳ್ಳೇದು ಮಾತ್ರ ಅಲ್ಲ, ಪಕ್ಷಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ, ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಇದು ಪೂರಕವಾಗಿ ಆಗ್ತದೆ. ಅಲ್ಲ, ನಿಮ್ಮ ಪಕ್ಷ ಅಧಿಕಾರವನ್ನ ತೆಗೆದುಕೊಳ್ಳಬಹುದು, ನಾಳೆ ಯಡಿಯೂರಪ್ಪನವರು ಮಂತ್ರಿಗಳಾಗಬಹುದು, ಅಥವಾ ಮತ್ತೆ 2.5 ವರ್ಷ ಆದ್ಮೇಲೆ ಮತ್ತೆ ಬಿಜೆಪಿಯಲ್ಲಿ ಬಣಗಳಾಗ್ತದೆಯೋ ಅದು ಮುಂದಿನ ಪ್ರಶ್ನೆ. ಆದ್ರೆ ನೋಡಿ, ಜನರ ಮುಂದೆ ನೀವು ಮುಂದೆ ತಪ್ಪು ಮಾಡಿದಾಗ ಯಾರು ರಿಯಲೈಸ್ ಮಾಡಿಕೊಂಡು ನಮ್ಮಿಂದ ತಪ್ಪಾಗಿದೆ ಎಂಬುದನ್ನು ಒಪ್ಪಿಕೊಂಡು ಮತ್ತೆ ಒಟ್ಟಾಗಿ ಮತ್ತೆ ಅಧಿಕಾರ ಬಂದಾಗ ಖಂಡಿತವಾಗಿ ಮತ್ತೆ ಅಂಥದ್ದು ಮರುಕಳಿಸುವುದಿಲ್ಲ. ಖಂಡಿತ ಒಳ್ಳೆಯ ಮತ್ತೆ ಒಬ್ಬನೇ ನಾಯಕತ್ವದ ಅಡಿಯಲ್ಲಿ ನಾವು 5 ವರ್ಷಗಳ ಕಾಲ ಜನ ಆಶೀರ್ವಾದ ಮಾಡಿದರೆ ಮುಂದೆ 2018ರಿಂದ ಅದರ ಮೊದಲೇ ಸರ್ಕಾರ ಬಿದ್ದರೂ ಬೀಳ್ಬೋದು ಕಾಂಗ್ರೆಸ್ ಸರ್ಕಾರ, ಮುಂದೆ 5 ವರ್ಷದ ಕಾಲ ಒಳ್ಳೆಯ ಸರ್ಕಾರವನ್ನ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೊಡ್ತೇನೆ ಎಂಬ ವಿಶ್ವಾಸ ನನಗೆ. ಎಸ್ ಸರ್, ಇವತ್ತು ಸತತ ಗಂಟೆಗಳ ಕಾಲ ಸಾಕಷ್ಟು ವಿಚಾರಗಳನ್ನು ಯಡಿಯೂರಪ್ಪನವರ ಕುರಿತಂತೆ, ಅವರ ವೈಯಕ್ತಿಕ ಹೋರಾಟದ ಬದುಕಿನ ಕುರಿತಂತೆ ಹಾಗೂ ಈಗ ಸದ್ಯ ಪ್ರಸ್ತುತ ಏನೇನು ನಿಲುವುಗಳಿದ್ದಾವೆ ಆ ಒಂದು ಚರ್ಚೆಯನ್ನು ಒಟ್ಟಿಗೆ ಮಾಡಿದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಾಕಷ್ಟು ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಎಡ್ಡಿ ಯುಗಾರಂಭ ಅಂತಕ್ಕಂಥ ಒಂದು ಶೀರ್ಷಿಕೆಯಡಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಮೂಡಿ ಬಂತು. ಇವತ್ತಿನ ಈ ಒಂದು ಇಡೀ ಚರ್ಚೆಯ ಸಾರಾಂಶವೇನು ಅಂತಕ್ಕಂಥದ್ದು, ಕೇಂದ್ರ ಸರ್ಕಾರ ತಮಗೆ ತೊಡಕಾಗದಂತೆ ಯಡಿಯೂರಪ್ಪನವರನ್ನ ದಮನ ಮಾಡಿತೆ, ಅಥವಾ ರಾಜ್ಯ ಸರ್ಕಾರದ ಹಿನ್ನೆಲೆಯಲ್ಲಿ ಅವರನ್ನು ಅಲ್ಲಿಗೆ ಕಳಿಸಿದ್ದೆ, ಅಥವಾ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನು ಬಲಪಡಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ವರಿಷ್ಠರನ್ನ ಗಟ್ಟಿಗೊಳಿಸುವ ಹಿನ್ನೆಲೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ, ಅಥವಾ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರವನ್ನು ಆಡಳಿತವನ್ನು ಬಿಜೆಪಿ ಪಡೆಯುತ್ತಿದೆ, ಅಥವಾ ಇದು ಹಗಲುಗನಸು ಸಾಗಿ ಉಳಿತಿದೆ ಅಂತಕ್ಕಂಥದ್ದು ನಾಳೆ ಮುಂದೆ ಬರ್ತಕ್ಕಂಥ ವಿಧಾನಸಭೆಯ ಚುನಾವಣೆ ನಂತರವೇ ಗೊತ್ತಾಗ್ತಕ್ಕಂಥದ್ದು. ಇದರ ಫಲಿತಾಂಶ ಏನಿದ್ರು ಚುನಾವಣೆ ಆದ ಮೇಲೆ ಎಷ್ಟರ ಮಟ್ಟಿಗೆ ಅವರ ಸರ್ಕಾರ, ಎಷ್ಟರ ಮಟ್ಟಿಗೆ ಆ ಪಕ್ಷದಲ್ಲಿರ್ತಕ್ಕಂಥ ಸಹಕಾರವಿದೆ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ಅಲ್ಲಿವರೆಗೂ ಕಾದು ನೋಡಬೇಕಾದದ್ದು ಅನಿವಾರ್ಯ ಅಂತಕ್ಕಂಥದ್ದು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ. Shiddas,
The Samsung exclusive store, City Arcade, Bendurwell, Mangalore, and Udupi Manipal Main Road, Udupi.